ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯುಳಿಯೋ ಅಂಬಿಕಾ ಸುತ ವಿಘ್ನರಾಜನೇ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಿಗೆ ಬಡ ಮಾಡುದ ವರ್ಣಿಪೆಡಿ ಕಥಾಮೃತವ ತ್ಯಾಗದ ಕಡಲಾಲಯ ಮಲ್ಲಿಗೆ ಭಾಗ್ಯದ ಬಲ್ಪಾಲಯ ಮಲ್ಲಿಗೆ ಭಾಗ್ಯದ ಬಲ್ಪಾಲಯ ತ್ಯಾಗದ ಕಡಲಾಲಯ ಮಲ್ಲಿಗೆ ಭಾಗ್ಯದ ಬಲ್ಪಾಲಯ ಮಲ್ಲಿಗೆ ಭಾಗ್ಯದ ಬಲ್ಪಾಲಯ ನಿಸರಿದ ಬಲ್ಪದ ರೂಪದ ಬಣ್ಣ ಬೆಸರಿನ ತೆಂಗಿದು ನೆಲಿಪುನ ಪುಣ್ಣ ತ್ಯಾಗದ ಕಡಲಾಲಯ ಮಲ್ಲಿಗೆ ಭಾಗ್ಯದ ಬಲ್ಪಾಲಯ ಮಲ್ಲಿಗೆ ಭಾಗ್ಯದ ಬಲ್ಪಾಲಯ ಮಲ್ಲಿಗೆ ಭಾಗ್ಯದ ಬಲ್ಪಾಲಯ ಮಲ್ಲಿಗೆ ಮಲ್ಲಿಗೆ ಮುಗುರು ಮಲ್ಲಿಗೆ ಮಲ್ಲಿಗೆ ಮುಗುರು ಮಲ್ಲಿಗೆ ಮುಗುರು ಮಲ್ಲಿಗೆ ಮುಗುರು ಮಲ್ಲಿಗೆ
ಸತ್ಯ ಸಾಧಿಡೆ ನಡಪುನ ವಿಜಯ್ ವಿಕ್ರಮೇ ವಿಕ್ರಮೇ ಸಾಧ್ಯ ಉಂಟಾ ಖಂಡಿತವಾಗಿ ವಿಧಿ ನಿರ್ಣಯ ವಿಧಿ ಸಂಕಲ್ಪ ಅವು ಬೇರೆ ಉಂಟು ಹೇಗಿಂಚ ಬಂಡೆ ಪ್ರಾಯುಡು ಬಂಧುಗಳಂತಿನ ಅಪ್ಪ ಮೇಲೆ ಗ್ರೂಪಿನ ಸೌಭಾಗ್ಯನವ ಜೀವನ ಇಚ್ಛೆ ಆದುಕೊಂಡು ನನ್ನ ದಾದಾ ಮತ್ತಿನ ಚಿತ್ತನೆ ಉಪ್ಪುಣಗ ಹೇಳಬೇಕಂತಿನ ಸತ್ಯಪುರದ ಸತ್ಯ ಸಿಗಲಿ ನನ್ಗಿಷ್ಟೇ ಸತ್ಯವತ್ತೆಲ್ಲ ಅಂದು ಅಂತ ಅದಿಪ್ಪುಣಗ ಏನೆಲ್ಲ ನೀವು ನೆಲೆಗೊಳ್ಳುವಂತಿನ ಉದ್ದೇಶದಿ ಒಂದು ಅರಮನೆಗಳೇ ತಂದು ಕೊಯ್ಲಿ ಮಾತ್ರ ಜೀವನ ವಿದ್ಯೆ ಮುಖ್ಯ ಬಂದಿದೆ ವಿದ್ಯೆ ಚಂದಿನಾಯಿ ಪಶು ಸಮಾನಗೆ ಅಂಚಾದಿ ಪುಣಗ ವಿದ್ಯೆಯಲ್ಲಿ ಕಲ್ಪನೆ ಐಕುಲ ಮಡುಗಡೆ ಉದುಗರಿ ಅವೇ 2 ವರ್ಷ ಐಕುಲ ಮಡಲಿದೆ ವಿದ್ಯೆಯಲ್ಲಿ ಕಲ್ತ ಬತ್ತಿನ ಚಿತ್ತಿನ ವರ್ಷ ಅನಸುವಂಜಿ ಪಾತ್ರ ಮಂಡೆ ಲೋಕಲೆ ಇದು ಮೂರು ಕೂಡ ಸರಿಯತ್ತೆ ನಿಗಲೆ ಒಂದು ಎನ್ನೇನು ಆಯ್ನಂತೆ ಉದ್ಯೋಗ ಮಾಡು ಅಂತ ಬಂದಿದೆ ಈ ಊರದ ಗಡಿರಕ್ಷಕರಾದ ನಮ್ಮಲ್ಲ ಅನ್ನದಾನ ಮಕ್ಕಳು ಓಡಲಾದ ತಿರುಗು ಅನಸುವಂಜಿ ನಂಗೆ ಊರ ಸಾರಿಗೆ ಕಾರಣೀಕರ್ತರ ಇಲ್ಲಿ ಒಕ್ಕ ಏರ್ಲ ನಮ್ಮ ಊಟ ಜನಪುಲೆ ಕಾರಣ ಹೆಚ್ಚಿನ ಈ ಬಯ್ಯದ ಕೊಟ್ಟರು ಈ ಊರು ಬರವೋಡು ಬೆಂದಿನ ವೇದನೆ ಇದ್ದೀರ ಹಾಗೂ ಬಿರವತ್ಮಿನಂತಿದ್ದಿನ ಗೊತ್ತು ನಾದನ ಒಂದು ವಿಕಾರವಾಯಿನ ರೂಪಾಗಿದೆ ಕೆಲವರನ್ನ ಕಣ್ಣಿದು ಪಿಶಾಚಿ ಆದ ಕೆಲವರನ್ನ ಕಣ್ಣಿದು ಮಾಸ್ತಿ ಆದ ತೋಜುಂಟು ಹೌದಾದ ಅವರು ಪಟ್ಟಣೆ ಬಂದ ನಮ್ಮನಕ್ಕೆ ನಿಕ್ಕೆ ನಮ್ಮನೇ ಒಂದು ಶೋಧನೆ ಮಾಡ್ಕೊಡು ಐದಾದ ಡಂಗುರ ಸಾರಿ ಹೆಚ್ಚಿನ ಏನಾಯ್ ಸತ್ಯ ವಿಚಾರವನ್ನು ತೆರೆದು ಬರ್ಬೇಡ ಆಯ್ಕೆ ಇನಾಮನು ಕೊಡ್ಪ ಅಂಗ ಮಾಡಿದೆ ಇದ ಮುಟ್ಟ ನಮಗೆ ಗೊತ್ತಾಯ್ತಾಗ ಅವನು ಕೆಪ್ಪಿನಾಗ ಅವನು ಅರ್ಗಳು ಕಮ್ಮಿ ಮಂದಿಲ್ಲ ಇಜ್ಜತ್ತ ಅದಿ ಕೂಡ ಯಾರೊಂದು ತೀರ್ಮಾನ ಈ ಸತ್ಯ ತೀರ್ಮಾನ ಆಧಾರಂತೆ ಕಿರಿಯ ನಡು ಐದುಗೋಸ್ಕರವಾದ ನಮ್ಮ ಕಾಳಿಗೂ ಹೋಗ್ಬೋದು ಈಗ ತೀರ್ಮಾನನಾದ ನಮ್ಮ ಬಚ್ಚೆ ತಪ್ಪೊಂದುಂಡಿಯಾ ನನ್ನ ಬಡವುಲ ಜೋರ ಅವನುಂಡು ಬಾಜೆಲಿ ದಾದ ಮಕ್ಕಳು ಬನ್ನಿ ಅವೇ ದೋಸಾದ ನಿಂಗು ಬತ್ತಾನೆ ಮೂರು ನುಪ್ಪತ್ತು ನಿಕ್ಕಂದು ತೋಟದ ಪ್ರಸ್ತುತಿದೆ ನೀರು ಬತ್ತ ಬೆಟ್ಟಲವಾಯಿ ನಿಂತಿದ್ದೆ ಬರಂಡು ಮೂಲೆ ವಿಷಯ ಬರೀರಿ ಎಲ್ಲ ಕಡೆ ಮುಂಗುಲು ಬಿಡಾಡಿ ಅಂಜೇಯ ಕಾರಡ ಮೇಲ ನಾಡಲಾದಿ ವಾರಿ ಹೋರಡು ವೈದ್ಯದ ಮನೆರಿದಿ
ಮಾಮಲ್ಲ ಕಾಡಿಡ ಕತ್ತಲೆಗೂಡು ಮಾಯದ ಮಾಸ್ತಿ ತೋಜುಡು ಈ ಸಂಗತಿ ಈ ಸಂಗತಿ ಊರದ ಒಬ್ಬಳು ಕೊದಿದು ಬಂದ್ರೆ ಪದೇ ತಾನಿಂಚ ಆದ ಬಂದರದ ಈ ಸತ್ಯಪುರದ ಸತ್ಯಶೀಲಕ್ಕೆ ಜಯವಾಡುವುದಕ್ಕೆ ಉಡಲ ತಿಂಗಿನ ಬರ್ತೀರಿ ಈತ ಎಡ್ಡೆಪ್ಪದ ಬೇರೆ ಮಾಡ್ಬೇರೆ ಕಾರಣ ಇದ್ದಾರೆ ಪೂರ್ವ ಜನ್ಮದ ಪುಣ್ಯದ ಫಲನ ಮತ್ತು ಗುರು ಹಿರಿಯರನ್ನ ಆಶೀರ್ವಾದ ಫಲನ ಅಂತ ತಿಳಿಯಂದು ಎಡ್ಡೆ ಬೇರೆ ಬಂತಂದು ಬರ್ತೀರ ಹತ್ರ ಜಯಘೋಷ ಕೇಳಲು ಬರಂದಿಲ್ಲ ಅಂಚಂದ ಕೊಲ್ಲದ ಆಡಳಿತ ಅಂದು ಅಂಚಂದ ಪರವೂರದ ಜವನರಲ್ಲಿ ನಡೆದ ದಂಡು ನಮ್ಮವರು ಬರ್ತಾರೆ ಮಲೆಗೆ ಡ್ರೈವರ್ ಕುದಿಯರು ಶಕ್ತಿ ಸಾಮರ್ಥ್ಯ ತಿಂಗಿನ ಸತ್ಯಪುರ ಹೋಯ್ನಲ್ಲ ನಡೆದ ದಂಡು ಖಂಡಿತ ಬರಬರ ಉದ್ದೇಶಗಳು ನಮ್ಮ ಊರು ವರ್ಕ್ ನಮ್ಮಲ್ಲಿ ಕಲ್ಬೇರು ನಮ್ಮ ಊರು ಉಳ್ಳೇರ ಇಜ್ಜತ್ತ ಕಾರಣದಾನೆ ಪೂರ್ವದ ಆಡಳಿತ ಅಂಚಿನಿಂದ ಕಲ್ಬೇರು ಕಾವ್ಯ ಇದ್ದೇರಿ ಆದ್ಯ ಮಾತ್ರ ಈತ ಪೂರ್ವದ ಆಡಳಿತ ಬರೋಡಂದ್ರೆ ಏನಾದ್ರು ಅಂತ ಸಾಧ್ಯತೆ ಮಂತ್ರಿಯನ ಇನ್ನ ಸಲಹೆ ತಕ್ಕ ಸೂಚನೆ ಕೊಟ್ಟು ಎಡ್ಡ ರೀತಿದ ಆಳ್ವಿಕೆ ಅಂದು ಆದ್ರೆ ಇತ್ತೆ ಒಂಜಿ ಪೂರ್ವದ ಆಡಳಿತ ಕಪ್ಪು ಚಿಕ್ಕೆ ತೋಜಿದು ಬರ್ತದೆ ಅದನ್ನು ತೆರಿಯಂದು ಇದೇ ನಮ್ಮ ಸತ್ಯವ್ರತ ಸಂಜಿನ ಕರಡು ಅಗೋಚರವಾದ ಶಕ್ತಿ ಭೂತನ ಪ್ರೇತನ ಪಿಶಾಚ ಗೋವುಲನ್ನು ತೆರಿಯಂದು ಅಂಚಂದು ಕಣ್ಣುಗ ಭೋಜನಂಚಿನ ಶಕ್ತಿ ಜನಗಳ ಎದುರೊಂದು ಪ್ರತ್ಯಕ್ಷ ಆದ ಅವೇನು ಕಣ್ಣಾರ ಕುರಿನಗಳು ಜನಗಳು ಈ ಲೋಕನ ಬಿಟ್ಟು ಪರಲೋಕ ಸಂಧಿಯರು ಅವೇತ ಜನ ನೆತ್ತರಗಟ್ಟದ ಸಯ್ಯರು ಕಾರಣದಾನೆ ಆ ಕಾಡಿನ ಮೂರ್ನಂಚಿನ ಶಕ್ತಿ ತಾಯಿಚಾಪನು ಹೆಚ್ಚಿನ ಶೋಧನೆ ಮಾಡ್ತಾರೆ ಕೂಡ ಇರುವೇರು ಜವನೇರನ್ನು ಕೊಡಬುರಿಯ ಗಟ್ಟಿ ಮುಟ್ಟದ ಜವನೇರು ಅನ್ನಾರ ತುಯ್ಯರು ಅರಮನಟ ಭಾಗ್ಯ ಮುಟ್ಟಬಾರದು ಅಂತೇಳಿ ಎತ್ತರಗಟ್ಟದ ಸೈತ್ಯ ಕಾರಣದಾನೆ ಆಡುವುದೋದಿನಂಚಿನ ಅಗೋಚರವಾದ ಶಕ್ತಿ ದಾತ್ರ ಅಂಚನ ಯಾವೊಂದು ತೀರ್ಮಾನ ಬಂತು ನಾನು ಏರನ್ನು ಕಳ್ಕೊಂಡು ಯಾನೇ ಸುಧಾ ಹೋದು ಆಯ್ತು ಮೂಲ ತೆರೆಯುವ ನಮ್ಮ ಊರು ಹೊರಡ ಮಾಡೋದಲ್ಲ ಕಾದ ಬಂದ್ಬಿಡ್ತು ರಾಯ ತಾಯಿಗೆ ಗಿರೆಗ ಮಸಲ ದಾಯಿ ಕೋಡು ಇತ್ತೆ ರಾಯ ಮಾಜಲ್ಲಿ ಆಸೆದ ಪುಣ್ಣನ ಆತ್ಮನ ಅವುಗೆ ಓಜಲ್ಲಿ ತಂತ್ರಡಿನಿ ಬಂಧನಗ ಸತ್ಯದ ಓಜಲ್ಲಿ ತಂತ್ರಡಿನಿ ಬಂಧನಗ ಸತ್ಯ
అని చెప్పి అని పన్నడే దానికి గుర్తున్నాను ఈరు పోగొట్టి కొనుక్కొచ్చిన పోతాడే నమ్మకరాదాడి అంటే ఈ పారబల్లి అంటున్నాం దీంట్లో చెప్పిన వేద కష్టడిని పొందుతుంది అసలే ఇట్లా కొంచెం న్యాయ కొరకు జర ఈ కాడను చక్కెర సాధ్యం చేసి అప్పుడు నాకు ఈ న్యాయ కొరు అప్పుడు వచ్చి కొట్టి అని తెలకేంటి భరవసాన్ని కొట్టి ఏ పనికి కష్టాన్ని పడుతున్నా ఎన్నమైన వారికి మంత్రులే ఇక్కడ కష్టం దూరం అంతే ఈ పట్టుడు ఈ పనులు సూచన ఈ పారబల్లి యాడ పోడు ಅಂದ ಅಂತೇಳಿ ಯೋಚನೆ ಮನಸ್ಸು ಮಾತ್ರ ನುಡಿಗೆ ಕೇಳಿದೆ ಹೊರಟು ಚಿಂತನೆ ಕುಲ್ಲಡ ಬಲ್ಲ ಇರಿಸಲಾಡಿಲ್ಲ ಬಾರದು ಕಂಡೆ ಭಾರತೆ ಆಡಲ ಕಡಪುಡದ ಯಾನು ಯೋಚನೆ ಮಾಡ್ಕೊಂಡೆ ಮನೆಗೆ ಈಗ ತಿಳಿದಿಂದ ಜನ ಗೊತ್ತು ಅವೇದ ಜನ ಕಾಡ ಸಾಧಿ ಹೋಯಿ ದಯ ಆಯ್ತು ಮೂಲ ಶೋಧನೆ ಮಾಡ್ತಾರೆ ಭೂತನ ಪ್ರೇತನ ಪಿಶಾಚ ಹೆಚ್ಚಿನ ತಿಳಿದಿ ಆಯ್ತು ಮೂಲ ಕ್ರಿಯರ ಕೂಡ ಒಂದು ವೇಳೆ ಆಯ್ತ ಅಂಚಿನ ದೂದು ಅರಮನೆಗೆ ಬತ್ತಿರಲ್ಲ ಐದು ಕೂಡ ಪರಿಮಾಣದಲ್ಲಿ ನಾನು ನೋಡ್ತೆ ಇತ್ತ ಈಲ ಮೂಲ ತಿಳಿಯಲ್ಲಿ ಕಾಡಲು ಹೋಗ್ಬೇಕು ಮನ್ಪ ಒಂದು ವೇಳೆ ಅಂಚ ಅಪ್ಪನ ಮುಚ್ಚ ನಿನ್ನ ಬೇಜಾರ ಮನೆ ಬಾಯ ಬಲ್ಲಿ ಇರ್ಬಂದು ಕುಳಿತೆ ಬಾಯ ಬಲ್ಲಿ ಏನು ಬೇರೆ ಬಲ್ಯ
ಒಬ್ಬನ ಕೊಡ್ಚ ಕೊಡ್ತಿಲ್ಲ ಅಂಚನೆಯ ಕೋಪುಣನೇ ಇಜ್ಜತ್ತ ಇಜ್ಜತ್ತನ್ನು ಪಂಪಿಜತ್ತ ಬನ್ನಿ ಕಡೆ ಬಂದಿರಲೇ ತುಂಬಾ ಮುಗಿಯದೆ ಅಪ್ಪಾಜಿ ಬಂದೇರಿ ಆಡ್ಲಕ್ಕೆ ಈರಪ್ಪನ ಕೊಡ್ಚ ಏನನ್ನು ಕರ್ಕೊಂಡು ಬರೀ ಒಂದು ವ್ಯವಸ್ಥೆ ಮಾಡ್ಲಿ ಅಪ್ಪಾಜಿ ಸರಿ ಬಂದ್ರಿ ಕಾಡು ತೂಕ ಕಾಡು ತೂಕ ದಾನಪ್ಪ ತೂಗಂದೆ ಕಾಂತಾರ ತೂಕಿಪ್ಪ ಕಾಡು ತೂಕ ಐಕ್ಯತೆ ಪುದರು ಅಪ್ಪ ಅಪ್ಪಾಜಿ ಅದೇ ಕೋರ್ಚ್ ಬಂದೆ ದಾದೆಗೆ ಬಂದು ಗೊತ್ತಿದ್ದೇನೆ ಸುಭದ್ರೆಗೂ ಒರಿಯ ಮಗ ಅಭಿಮನ್ಯು ಮಗ ಹಂಗಂದ್ರೆ ಅಂತ ನಿಬ್ಬೆರಡು ಒರಿಯ ಮಗ ಕಳವನ್ನ ಚೀಟ ನಾಳಿದ್ದೀನಿ ಎಷ್ಟು ಬೇಜಾರಾಗ್ತದೆ ಗೊತ್ತಿಲ್ಲ ನಿನ್ನನ್ನು ಕಿರಿಯರ ಕಳ್ಕೊಳ್ಳೋಣ ಆ ಬೇನೆ ಒಂದು ಬರೋದಕ್ಕೆ ಅದು ಒರಿಯ ಮಗ ಅಂತ ದಾದೆಗೆ ಬಂಡ ಬಂಡ ಐಗುಡೆ ಮಟೊಂದು ಕೊಟ್ಟ ಇಟ್ಟಾಗೆ ಒಂದು ಕಲ್ತದ ಒರಿಯ ಮಗೆ ಓಕೆ ಉಂಟು ಅಂತಾರ ಇದು ಬಂಡೇರು ಈರಲ ಬಂದ್ಬಿಡೋದಿಲ್ಲ ತಪ್ಪದೆ ಹೋಗಿಲ್ಲ ಕೊಡ್ಚ ಕೊಟ್ಟಿ ಖಂಡಿತ ಕೊಟ್ಟಿ ಅಂತೆಲ್ಲ ಪಾಪುಜಿ ಪಾಪುಜಿ ಪಾಪು ಪಾಪು ಪಾಪುಜಿ ಇದು ಬಂತೆ ಅಪ್ಪಾಜಿ ಏನ ಆರನ್ನ ಸರಿ ಇಲ್ಲ ಎಂದಕ್ಕೆ ಸತ್ಯ ಬಂದ್ಬೇಕು ஒரு எத்தனை கொரோனாண்டா புண்ணிய முன்னடை ஐந்திருந்த பெண்பாட்டுக்கு எத்தனை தெரியணும் நம்ம சாவடியில் எத்தனை ஜவடியில் போக ஈரோப்பன முடியாது எத்தனை சத்தத்தை சாவಡಿದ ಬಳಿಕ ಸೈತೆ ನನಗೆ ದಾದಪ್ಪಾಜಿ ನಮ್ಮ ಶಾಸಕವಾಗಿ ಬದುಕಬಲ್ಲೆ ಊಟ ಹೊಂದಿದ್ದ ಕೈಯ ಹೊಂದಿದ್ದ ಒಂಚ ದಿನಕ್ಕೂ ಈ ಮೂಜಿ ದಿನಕ್ಕೆ ಬದುಕ ಒಂದೇ ದಿನದ ತೀರ್ಮಾನ ಮಾಡ್ತಿರ್ತಾರೆ ಕಡಲ ನೀರಾಜಿನ ಮೀನು ಬದುಕನ್ನು ಬಾಳೋಡು ಒಳ್ಳೆ ತಿಂಗಿ ನಾನು ಬಾಳೋಡು ಮೂಗಾಲ ತಿಂಗಿನ ಕೊಡ್ಲಿಕ್ಕೆ ನಮ್ಮ ಜೀವನ ಎತ್ತಿರತ್ತೋ ಕಡ ಬರ್ತದೆ ಆತರಕ್ಕೆ ನಾವು ಕಡ್ಕೊಂಡು ಕೊಡ್ಕೊಂಡು ನಮ್ಮ ಮನಸ್ಸು ಅಂಗದಲ್ಲಿ ಕಡ್ಕೊಂಡು ಕೊಡ್ತಾ ಬಾರೆ ಬೇಗುತ್ತರಲ್ಲಿ ಇಚ್ಛೆ ಕಡ್ಕೊಂಡು ಕೊಡ್ತಾ ಬನ್ನಿ ಇಲ್ಲಿಂದ ಬಂದ್ರೆ ಕಿಡಿಯ ಮುಟ್ಟೋಡಲ್ಲ ಯಾರೇ ಕರ್ಕೊಂಡು ಇದಾಡೋದು ನನಗೆ ಈ ಲೈಫ್ ಹೆಚ್ಚಿನ ಇದಾಡುವ ಅನ್ನಕ್ಕೆ ಕೊಡ್ತೀನಿ ಅಂದ್ರೆ ಸಂತೋಷ ನಾನು ಅದಕ್ಕೆ ಈ ಸತ್ಯದ ಮೂಲ ಏರ್ಪಡ ತಿಳಿಯದೆ ನಾಡೋದು ಬೇರೆ ಬಂದಿತ್ತು ಆ ನಾಡನ್ನು ಕೊಂಡ ಖಂಡಿತವು ಮರಣವೇ ಅಂತ ತುಂಬಾ ಬರುತ್ತೆ ಅದಕ್ಕೆ ಉದಾಹರಣೆ ಮಾಡಿದ್ರೆ ದೂರದಲ್ಲಿ ಜ್ಯೋತಿಯ ಬೆಳಕನ್ನು ಒಂದು ಮುಳುವಾಗ ಬರ್ತಲ್ಲ ಅದು ದೂರದಿಂದಲೇ ಕೈ ಮೂಡುವ ಶರಣ ಆಯ್ತಾ ಸತ್ಯದ ಮೂಲ ತಿಳಿವನ್ನು ಮುಗಿಲು ಬೇರೆ ಬರುತ್ತೆ ಹೂವಿನ ನೇಸರ ದೇವ ಉದಿಕ್ಕಿನ ಸತ್ಯನೇ ಮತ್ತೆ ಸತ್ಯವು ಆಯ್ತು ಮೂಲ ತಿಳಿಯರ ಭಾರತ ಬಳಿಗೆ ಖಂಡಿತವಾಗಲ್ಲ ಇಲ್ಲಿರುವ ಹಾಡುಗಳು ನಾದನ ಒಂದು ಅಂಬೆಚ್ಚಿನ ಶಕ್ತಿಯನ್ನು ತಿಕ್ಕುಗಂಡ ಒಳನಾಡರ ಅತ್ತ ಹೆಚ್ಚಿನ ಭೂತನ ಪ್ರೇತನ ಪಿಸಚ ಅರಮನೆಗೆ ಬಂತನ ಒಕ್ಕದ ಪರಿಮಾಣ ಜನ ನಾವು ಅಂಚೆ ನಾವು ನಲ್ಲ ದೂರ ಅದು ಕೋಪ ಅಲ್ಲಿ ಬೆಳಿಬಂದು ಕೋಪ ಹೋಗಬೇಡ ಕೋಯಿಲಕ್ಕೆ ಇಟ್ಟೇದ ಆತನ ಕಟ್ಟಡದಲ್ಲಿ ನ್ಯಾಯಮಾನ್ಯ ಬರ್ತದೆ ಬೆಟ್ಟದ ಭಕ್ತರಿಗೆ ಹೋಗಬೇಡ ಅಂತ ಅಮ್ಮನಿಗೆ ಅದನ್ನು ಕೂಡ ಆ ದೇವ ದಿನಾದ ಆ ಒಂದು ವರ್ಷ ಉದ್ದೇಶಿಗೆ ಅಪ್ಪಾಜಿ ಆಶೀರ್ವಾದ ಮಾಡ್ತೇನೆ ತಾಯಿ ಒಂದು ತಾಯಿ ನನ್ನ ದಾದ ಬಂಡ ಬಂಡ ಹೋಗುದ ಈ ಅರ್ಥ ಬಿಡುವುದು ಅಂಚ ಪೂರ್ತಿ ಬೇರೆ ನನಗೆ ಬಿಡುವ ಜತ್ರ ಬೇರೆ ಮುಗಿಪಂದೆ ಬರುವೇನೆ ಮುಲ್ಪದ ವಿಚಾರ ಮಾಡಬೇಕು ಅಂತ ಅಮ್ಮೇನವು ಊರುದವು ಪ್ರಾಜೆಕ್ಟ್ ಕೊಟ್ಟಿ ಬೇರೆ ಮುಗಿತದೆ ದೇವೇರು ಕೊಣಸ್ತದ ಮಾಡುವ ಒಂದು ವೇಳೆ ಬರುವಂತೇನೆ ಇದ್ದೆ ನಾಂದ ಈಗ ಕೊಂಚ ಜಾಗೆ ಮಾಡ್ತದೆ ಅಂತ ಮಾತಾಡಿಪ್ಪೆ ಸೈನ್ಯಗಳನ್ನ ಆಗಿನ ಪರಪಡುವ ಬದುಕೊಡುವ ಆಸೆ ಮುಗಿಲತ್ತರ ಬದುಕಿನ ಶ್ರವಣರ ಕೋಡು ಬಂದ್ಕೊಂಡ ಆಸೆ ಎದುರು Watch it!
ಈ ಭತ್ತಗಾರೆ ಲಾಕಿಯ ಪಾಪ 4 ಕಾಯಿಗೆ ಮುಂದಕ್ಕೆ ಇದು ಹೆಚ್ಚಿನ ಉಪಯ ಇದು ತರ ಕೈದಿಯಾರ ಅಂದ್ರೆ ಅಪ್ಪದ ಎಂಗೆ ಸರಿ ನೆನೆಪ ಅಂತ ಎಂಗೆ ಜೋರು ಬಡ ಗಟ್ಟಿದ ಒಣಸ್ ಮಲ್ಕೆ ಹೇಗೆ ಎಡ್ಡೆ ಖಜಿಪಿತ್ತು ಒಣಸ್ ಹಾಕಿಟ್ಟು ಕಣ್ಣು ಕುಕ್ಕರ ಸುರ ಬಹುಶಃ ನಿದ್ರದ ಲಕ್ಷಣ ಅದು ಕೊಡುದು ಎಂಗೆ ಪದೇ ಬಾರ್ದು ಜೆತ್ತೆ ಜೆತ್ತದು ಒಂದೇ ಬರ್ತಾನ ಗಟ್ಟಿ ನಿದ್ರೆ ಭಾರಿ ಕೊರ್ಲುದಲ್ಲಿ ಕಣಗಟ್ಟು ಕನ್ನಡಕ್ಕಿಲ್ಲ ಭಾರಿ ಕೊರ್ಲುದ ಕಣ ಹೆಚ್ಚಿನ ಮಾತು ಬರ್ತದ ಕನ್ನಕ್ಕೆ ಕನ್ನಡ ಪ್ರಸಂಗದ ಪುರಾಣದ ಆಟೋ ಹೋಯ್ತು ಹೋಯ್ತಾ ಕನ್ನಡ ಪ್ರಸಂಗದ ಪುರಾಣದ ಕನ್ನಡ ಪ್ರಸಂಗದ ಪುರಾಣ ಕನ್ನಡ ಪ್ರಸಂಗಗಳ ಮುಗಿದ್ಯಾ ಪುರಾಣ ಪುರಾಣದ ಆಟ ತುಯನಾ ಪ್ರಿಯೆ ಆಟದ ತೂಪನ ಒಮ್ಮೆ ಹೆಚ್ಚ ಹೇಳ್ದೆ ಎಂಗೆ ಪ್ರಸಂಗವು ಬಂಡ ಅಬ್ರೋಣಿ ಕಾಲ ಅಬ್ರೋಣಿ ಕಾಲ ಅಬ್ರೋಣಿ ಕಾಲದಲ್ಲಿ ಬಂದ್ಬಿಡು ಪುರಾಣ ನೋಡಿ ಇಚ್ಛೆ ಐತಿ ಉಂಡೆ ಇಚ್ಛೆ ಆಟೋ ಓದಿನಿ ಅಬ್ರೋಣಿ ಕಾಲದಲ್ಲಿ ಬಂದು ಇಚ್ಛೆ ಮಾರೆ ಉಂಡಿಯೇ ಆಟ ಸರಿ ತುಂಬ ಮಾತ್ರ ಪಾತ್ರದ ವಿಷಯ ಗೊತ್ತಾಗ ಅವು ಅಬ್ರೋಣಿ ಕಾಳ ಗಪ್ತಮ್ಮ ಅಭಿಮನ್ಯು ಕಾಳ ಅವೇ ಅಭಿಮನ್ಯು ಕಾಳಗ ಆಟ ತೂಪಿನ ಕ್ರಮ ಏನ ನಾನು ಪಿರಾಡುకులు ಒಂದು ಆಟ ತೂಪನೆ ಹೌದಾ ನಾನು ಎದುರುಡುకులు ಒಂದು ಆಟ ತೂಪು ಎಂಗೆ ರಟ್ಟ ವಿಷಯ ಎಲ್ಲ ಅರ್ಥವ ಹೋಮಂತ ರಂಗೋಡು ದಾದಾಪು ಮುಂದಲ ಎಂಗೆ ಗೊತ್ತಾವ ಬಣ್ಣದ ಕೊಂಡೆಡು ದಾದಾಪು ಮುಂದಲ ಎಂಗೆ ಗೊತ್ತಾವ ಶಬಾಸ್ ಈಗ ಆತ ಉಮೆ ಹೋಗಿ ಎದುರುಕುಲಿಯೇನ ಎದುರುಕುಲು ಒಂದೇ ಬರ್ತಾನಾಗ ಆಗ ಅರ್ಧ ಸುರಾತಲ್ಲಿ ಅಂದ್ರೆ ಕೆಲವೊಂದು ವೇಷಗಳು ಬಂದು ಬೋಂದುಲ್ಲ ಆತು ಬರ್ತಾನಾಗ ಬಣ್ಣದ ಕೊಂಡೆಡು ಗಲಾಟೆ ಕಲ್ಲನೆ ಜೋರು ಅಚ್ಚಚ್ಚೋ ಮಂಡೆ ಸರಿ ಜಾಗ ನುಪ್ಪ ತಿನ್ಕುನತ್ತಾಯಿ ಅದು ಮಣ್ಣ ತಿನ್ಕುನ ಈಗ ಜನ ಬರ್ತೇವೆ ಯಾನ್ ದಾದಾನು ಉತ್ತರ ಕೊಡು ಅದು ಮಂಡೆ ಸರಿ ಜಾ ಆಂದು ಬಂದಿದೆ ಉಚ್ಚದಾರಿ ನೇರ್ಪು ಒತ್ತುದಾರು ಕುಜ್ಜದಾರಿ ಕುಂದದಾರಿಯರಿ ಈಜ ಮಂಡ್ರಿ ಕುಜ್ಜದಾರಿಯರಿ ಅದು ಸ್ವಂತ ಚಾಲಕ್ಕೆ ತಲೆಪುನ್ ಸಂಬಳ ಮತ ಸ್ವಂತ ಚಾಲಕ್ಕೆ ಅಂದು ಸಂಚಾಲಕ್ಕೆ ಒಳ್ಳೆಯ ಸರಿಗೆ ಸಂಚಾಲಕ್ಕೆ ಸ್ವಂತ ಚಾಲಕ್ಕೆ ಉದ್ದದಾರ ಕುಜ್ಜದಾರಿ ಮುಖ್ಯದರಿಗೆ ದಾದ ವಿಷಯ ತಿಂಗೆ ಯೋಚನೆ ಮಾಡುವುದು ಮತ್ತೆ ಬೇಕು ಪ್ರಸಂಗವು ಬನ್ಯಾನೆ ಅಭಿಮನ್ಯು ಕಾಳಗ ಅಭಿಮಾನಿ ಮಾಡ್ಕೊಂಡೇ ರಾಜೆ ಓ ಭಗವಂತ ಅಭಿಮನ್ಯು ಮಾಡ್ಕೊಂಡ ರಾಜ ಅಂಡ ಮೇಳಕ ದಾನಿಯ ದಾದ ಮಲ್ಕೊಡು ಜನೊಬ್ಬರು ಬೊಬ್ಬೆ ಮಾಡೋದು ಜೋರ್ ಜೋರ ಏನ್ ಮಾಡ್ಕೊಂಡು ಮಾಡ್ತಿಲ್ಲ ಹಂಗಿದೆ ಹೆಚ್ಚಿನ ದರ್ಶನದ ಬಣ್ಣಗಳು ಯಜಮಾನ್ರು ಬಂದೇರಿ ನೆಟ್ಟು ಏರ್ಲವು ಅವರಿಗೆ ಅಭಿಮಾನಿ ಮಾತು ಕೊಡ್ಬಂಡೆ ಶಬಾಸ್ ಆತನಕ ತೆತ್ತು ನಾಗಿನ ಮಾತೆಲ್ಲ ಮಾಡಿ ಅಭಿಮಾನಿ ಮಾತು ಪಂಪಿನ ಪಾತ್ರ ಅದು ಜವಾಬ್ದಾರಿದ ಪಾತ್ರ ಐದು ಎಲೆಗಳ ಬಂದರೆ ಆತು ಐದು ಎಲ್ಲ ಮಲ್ಪಿಡಿ ಎಲ್ಲ ಮಲ್ಪಿಡಿ ಜನಕ್ಕೂ ಗೊತ್ತ ಮಾಡೋದಿಲ್ಲ ಯಜಮಾನ್ರಿಗೆ ಮಂಡೆ ಬಿಟ್ಟ ಯಾನ್ ಮಲ್ಪೇವೆ ಎಲ್ಲಿ ಕೂತದ ಯಜಮಾನ ಯಾನ್ ಮಲ್ಪೆ ಮಂಡೆ ಇಟ್ಟ ಮಲ್ಕೊಡ್ತೀನಿ ಮಂಡೆ ಅರ್ಧ ಅದು ಕೊಡ್ತಾನಾಗ ಕಟ್ಟುನೇ ಇಲ್ಲ ತೆರೆ ಆಯ್ಬೋದು ಅಂತ ಬಗ್ಗೆ ಈ ತೂಕದಲ್ಲಿ ಅನುಕೂಲ నేను పిచ్చేస్తాను అంత ఆటోతో ఆంబులెన్స్ పడుతున్న ముదానే అవునే అంత ఉత్తర మరే అంతే అంత పాత అవాయి ఆర్బొచ్చి ಬಂಡೆಲ್ಲ ಪರಿಯೇನು ಏನು ಮಾಡಬೇಕು ಉದ್ಯೋಗದಾರಲಕ್ಕೆ ಸಂತ ಚಾಲಕ್ಕೆ ಯಾನ್ ಮಲ್ಪೆ ಹೋಗಿ ಬಂಡೆ ಆರು ಅಂಗಿದೆ ಆರು ಅಂಗಿದೆ ಅರ್ಥ ಕಟ್ಟೋದೇ ರಾತ್ರಿ ಚೆಂಡೆದಾರ ಗೊತ್ತುಂಟೆ ಚೆಂಡೆದಾರಿಗೆ ದಾದ ಭಾಗ್ಯ ಮಾರೆ ಹಾಗೆ ದಾಲತ್ತೆ ఆయన ಅಭಿಮಾನಿ ಮತ್ತೆ ನಲ್ಪೆಲೆ ಇಂದು ಚಿಗುತ್ತಿಯೋಡು ಚೆಂಡೆದ ಬಗ್ಗೆ ಸಂಚಾರಕ್ಕೆ ಚೆಂಡೆದ ಕೃತ್ಯ ತನ್ನೇ ಹೇಳ್ತಾ ಹೋಗ್ತೋ ಯಾವ್ದು ಮಲ್ಕೊಂಡು ಸಾಮಾನ್ಯದ ಸಂಬಂಧ ಮುಖ್ಯದಾರನ ಅವಸ್ಥೆ ತುಂಡ ಏನು ಆ ಉಂಟುಂಡನೆ ಸರಿ ತೋರಿ ಹುಲ್ಲುಂಡ ದಾಳ ತೋರಿ ಚೆತ್ತಿಂದ ಉಲ್ಲೇರಿಚಾರ ಅಂದ್ರೆ ಗೊತ್ತಾ ಅನುಭವದ ಬೇರೆ ದೇವರಾಣಿ ಬಾಲಿ ಮಾಡಿಕೊಂಡು ಹೋದಾಗ ಮಂಡೆಗೆ ತೊಂಬಿತ್ತನಾಗೆ ಜೊತ್ತಿರ್ತೇನೆ ಒಬ್ಬರಿ ಮೇಲೆ ನೆರಿಗೆ ರಾಜ ನಮ್ಮ ಸಂಚಾಲಕರು ಜೈಗಿರು ಮಂಡೆ ತುಂಬುವ ಎಂದು ನಾನೇ ಗೊತ್ತು ಯಾರೋ ಬೊಂಡ ಬರ್ತಿದ್ದೀನಿ ಮಂಡೆ ಬಿಡ್ತಾನೆ ಏನು ಮಲ್ಕೊಡಕ್ಕೆ ಎದುರಿಡ್ತಾನೆ ಯಾವೇ ಲಟ್ಯ ಎಂತ ಆಟ ತೂದು ಗೊತ್ತು ತೂದು ತೆರೆಯೋದ ಸೀದಪ್ಪ ಬಂಡೆ ಅಭಿಮಾನಿ ಯಾನ್ ಮಾತ್ರ ಯಾನ್ ಉದ್ದಲೈತಿ ಬಾರಿ ಕುತ್ತಿಯಲ್ಲ ರಾಜನಗಳ ಸಮಾಧಾನ ಏನಂದಲಾವು ಹೋದ್ ಕಟ್ಟಿ ಕಟ್ಟಿನ ಗಟ್ಟು ವರ್ಷ ಬಿಚ್ಚಾದಿಲ್ಲ
ಯಾಕೆ ಕಟ್ಟಿರಣ್ಣ ಅವ್ರ ಅಭಿಮಾನಿಯೇ ಜವಾಬ್ದಾರಿ ಒಕ್ಕಿನ ಮಠಕ್ಕೆ ಮೂಜಿಯರ ಬಗ್ಗೆ ಉಂಟು ಕುಶಲ ಕಟ್ಟದ ಮುಡಿಯರೆ ಓ. ರಂಗ ಸಲವಂತಿಗ ಒಕ್ಕೇನೆ ಪ್ರವೇಶ ಎಡ್ಡೆ ಹೊಟ್ಟೆ ಹೋದು ಅಲ್ಪ ಅಭಿಮನ್ಯು ಒಂದು ಮಾತಿರ ಬಂದ್ರೆ ಗುಡ್ಡಪ್ಪ ಅಭಿಮಾನಿಯೇ ಅಭಿಮಾನಿ ಧರ್ಮರಾಯ ಮಂದೆ ವಿಚಾರ ಕೊಡುತ್ತಿದ್ದೆ ಮಂಡ್ಯ ಚಡುಪುನಾಗ ಅಭಿಮಾನಿ ಬಂದ್ರೆ ಎಂತಂದ್ರೆ ಗುಡ್ಡಪ್ಪ ಬಿಡುತ್ತಿದ್ದೆ ಅನ್ಪಿನಿ ಇದಕ್ಕೆ ಅವು ಕುಟ್ಟ ಗುಡ್ಡಪ್ಪ ಹತ್ತು ಅಂದಿ ಹತ್ತಂದ್ರೆ ಅಭಿಮಾನಿಯರ್ ಮರ್ದಿ ಅಭಿಮಾನಿ ಅವು ಅಭಿಮನ್ಯು ಅಂಚ ಬಣ್ಕುಜಪ್ಪ ಅವು ದೊಡ್ಡಪ್ಪ ದೊಡ್ಡಪ್ಪಗೆ ಬಂದು ಹೀರಿಗೆ ದೊಡ್ಡಪ್ಪ ಚಿಂತೆಯನ್ನು ಬಿಡು ಬಿಡು ಉಕ್ಕ. ನನ್ನನ್ನು ಪ್ರಾಣವೀರ್ಯ ಕೊಡು ಪ್ರಾಣವೀರ್ಯ ಗಡೆಯಿಂದ ವೀರ್ಯ ಕೊಡು ಒಡವಿ ಇಲ್ಲಿ ಬಂದು ಕೊಡು ಕೊಡು ಅಂಡನಾ ಮುಂದೆ ಮಂಡೆ ಕಡಿತ ಧರ್ಮರೇ ಏರ್ ಲಡೈ ಹೋಗ್ತಾರೆ ಕಾತು ಕೊಡಬೇಕಪ್ಪ ಇನ್ನೇ ಬಂದು ಸಮಾಧಾನ ರಣವೀರ್ಯ ಕೊಡು ಬಂದನ ಲಾಗುದುಂಟು ಹೋಗಿ ಬಾ ಅಂದೆ ಶಬಾಸ್ ಅದು ಗೊತ್ತಾಗಿ ಹೆಂಗೆ ಕೆಚ್ಚಿರಿಗೆ ಮಕ್ಕ ಏರ್ ಲಡೈ ಹೋಗ್ತೀರಿ ದೂರ ಕಣ್ಣನೆ ಕಟ್ತಾರೆ ಯಾರು ಈತು ಮತ್ತು ಗಿಟ್ಟೂರಿಗೆ ಇರ್ತದೆ ಎನ್ನ ಪ್ರವೇಶ ಆದಾಗ ನಿನ್ ಕೋಟೆ ಬೈದೆ ಅಂದ್ಬಿಟ್ಟು ಅದು ಎಂಟ ಬಿಲ್ಲ ಹೋಗಿದೆ ಕರೆಕ್ಟ್ ಆಡು ಒಟ್ಟು ಪಾಪ ಮನೆ ಬಂದಿವನು ಕಮಟ್ಟಾನವೈ ಅಭಿಮನ್ಯು ಬಂದದ್ದು ಬರ್ತದ ನಾನು ಬರ್ತಿ ಹೊಸ ಹಿಂದುವೆ ಜನಕ್ಕನ್ನ ನೋಡುದು ಹಿಂದುವೆ ವೇದಿಕೆಯಲ್ಲಿ ನಿನ್ನನೇ ಅಭಿಮನ್ಯು ಬರ್ತದೆ ನನ್ನ ಜನ್ಮ ಅಭಿಮಾನಿಗಳೇ ಕಣೆ ಹೆಂಗ್ ತಲ್ಪಡ್ತೀನಿ ಬರ್ರ ಮಾತ್ರ ಗೊತ್ತು ಬಿರೇರಂಗದಲ್ಲಿ ಒಂದು ಅಭಿಮನ್ಯು ಪಾಯಿಂಟ್ ಆಗಿರುವ ಅಂತ ಯಾರಲ್ಲಿ ಕೊಡ್ತೀನಿ ಕರೆಕ್ಟ್ ಅಭಿಮನ್ಯು ಬಂದ ಭಾರಿ ಸಂತೋಷ ಎಲ್ಲ ಓಡಿಗೆ ಗೊತ್ತುಂಟ ಇರುತ್ತಲ್ಲ ಅಪ್ಪಾಜಿರ ಮಂತ್ರನಲ್ಲಿ ಪಾತ್ರ ಬಂದಿದ್ದರೆ ಆಡಾಡು ಒಂದು ಪ್ರೇತ ಶ್ವೇತ ಶ್ವೇತ ನಿನ್ನ ಮಾವಿನ ಮಗ ಸುತ್ತುದ ಶ್ವೇತತ್ಯ ಪ್ರೇತ ಮಾಸ್ತಿ ಮಾಸ್ತಿ ಮಾಸ್ತ್ ಕತ್ತಮರೇ ಮಾಸ್ತಿ ಇದು ತಿರುಗನೊಂದಿಗೆ ಅಂದ. ಹೋಯ್ನಗ್ಲೆ ಎಷ್ಟೋ ಜನ ಎತ್ತರ ಎತ್ತು ಸಕ್ಕರೆ ಅಂದ. ನಮ್ಮ ಜವಳಿಯಿಂದ ಹೋಯ್ನಗ್ಲು ಮೆಟ್ಟು ಜನ ಚೊಕೊಂಡ್ರೆ ಕೋಡೆ ಪಕ್ಕದ ಮುಪ್ಪ ಕತ್ತರು ಸತ್ತರತ್ತೆ ಬತ್ತಿನ ಹಾಕಿದ್ದೆ ಎತ್ತರ ಮತ್ತೆ ಬೇಗ ಹೋದ್ ಕೂಡ ಕೋಟೆಗೆ ಹಾಕೊಡೋಣ ಐದು ತೆಂಗಿನ ಯಾರು ಬೊಬ್ಬೆ ಬಡದ್ ಬೀಸಾಡ್ತೆ ಎಡ್ಡ ವಿಷಯ ಆಮಗೆ ಐನತ್ವದ ಕೊಲೆ ಒಳಗೆ ಅಂತರಯ್ಯ ಒಬ್ಬರು ಏರ್ಲೆಕ್ಕಿನ ಈ ತೆರಿಗೆ ಉಂಟು ಕುಂತಡಿಯ ಗೋರ್ಲೆ ಹೋಗು ಬೇರೆ ನೋಡ್ಬಿಟ್ಟು ಕೋರಿ ಮರ ಇದು ಮಲ್ಲಲ್ಲಿ ಇಲ್ಲಿ ಗೊತ್ತಾಗುತ್ತಾ ಯಾರು ಸಿದ್ಧಾರ್ಥುಂಟದೆ ಆಡು ಒಂಜಂತ ಸುಶೇಷ ಗೊತ್ತಿಲ್ಲ ಒಂಜನಗಳು ಕೊಂಡು ಅಂಜನಗಳ ತೋಚುಳಿಗೆ ಅಂಜನಗಳು ಬರ್ತಕೊಂಡು ಒಂಜನಗಳ ತೋಚುಳಿಗೆ ನೀನ ಪ್ರೇತ ಪ್ರೇತಯ್ಯ ನಾವೊಂದು ಉಪಾಯ ಮಾಡ್ತೀವ ಎಂತ? ನ್ಯಾನ್ಯೋ ಒಂದು ಗೊಂಜು ಹೋಗಿ ಬರ ಪ್ರೇತದ ಹಿಂದೆ ಪ್ರೇತ ಗುಂಪು ಕೆಲಸ ಮಾಡ್ತಿದೆ ಅಂತಂದ್ರೆ ಎಂಚಿನ ಹುಡುಗಿನ ಧೈರ್ಯದ ಮೆಚ್ಚತ್ತ ಈತ ಪಾತ್ರವನ್ನು ಕೇಳಿ ಬಿಟ್ಟು ಬಾರು ಬರ್ತತ್ತ ಸುಂದರ ಓ ಭಾಸ್ಕರ ಭಾಸ್ಕರ ರಾಳ ಉಂಟೆ ಅಂತ ರಾಳ ಅಂತ ಸುಂದರ ಬಂಕರ ಇಲ್ಲೇ ಪಾಚು ಯಾವ್ದೇ ಬರದೆ ನಡು ಕಾಡುಗ ಬತ್ತ ಅಲ್ಲಿ ಲಕ್ಕಡ್ ನಾಡಿಯ ಮರತ ಬೇರಿದ ನಾಡ್ಯ ಗೆಲ್ಲು ಗೆಲ್ಲಲಾಗಿದ್ದೇನ ಮಂಗನಗ್ಲೆ ಆಂಡಲ ಬಿಡ್ತಿ ಓಳು ನಾಡೋದನಗ್ಲೆ ಪತ್ರ ಅರ್ಧದ ಮಟ್ಟ ಬರ್ತದ ಅನಾರ್ಧ ಉಂಡು ಉಂಡು ಕಾಡು ಕಂತು ನಾ ಪುರ್ತು
வெளியே மாறு அவன் இருக்கிறான் அதான் ಜೀವನ
ಕುಜಲ್ ಒಂದು ಪ್ರೇತಕ್ಕೆ ಇದು ಕುಜಲ್ ಕೊಡ್ತಿದೆ ಪ್ರೇತದ ನಿನ್ನ ಶಿಷ್ಯನೇ ನಮ್ಮ ಸಂಶೋಧನೆ ಸಂಶೋಧನೆ ಸತ್ಯ ಎತ್ತಿ ಸತ್ಯ ಪ್ರೇತದ್ದು ಆ ಕುಜಲ್ ಅಗತ್ಯ ಗಾಯ ಬಂದೆ ಸರಿಯ ಉಂಟು ಕೆಲವು ಮಂಡೆ ಕುಜಲ್ ಇದ್ದಂತೆ ವೈರಸ್ ಕೆಲವು ಮರಿಗಳು ಅವಸ್ಥೆ ಬಂದಿದೆ ಇಡೀ ವೈರಸ್ ಚಂದಿದೆ ನಮಗೆ ಹೊಂದಿತ್ತು ಯಾರು ಅಂಚಿನ ಕೈ ಪ್ರೇತ ಗೀತು ಕುಜಲ್ ಕೊಡಿ ಈ ಬಂದೆ ನಮ್ಮ ಸಂಶೋಧನೆ ಎತ್ತಿ ಕೊಡ್ತೀವಿ ಒಟ್ಟಿಗೆ ನಿನ್ನ ಪುದರ್ ಇಂತ ಸಾಯಗೆ ಮುಸ್ಕೋ ಮಾಸ್ಕ್ देखो ಮಾಸ್ಕ್ देखो देखो ಮುಸ್ಕೋ देखो పండికింద నిన్న ఎంత పన్ పవర్ ఎంగే ಗೊತ್ತುంది ఎంగే ಗೊತ್ತುండు వాడే పన్ పరిగొట్టి పంపుజనా పంపుజనా మళ్ళీ పోయినా మనస్పతి ಎಂದು ಬಂದಿಟ್ಟು ಹೋಯ್ತು ಬಡಕ ಇವಾಗ ಇದೆ ಮಾರೇ ಎಂತ ಮಾಡ್ಬೋರ್ನೆ ಕೊಟ್ಟು ಉಲ್ಟಗೆ ಅಂತ ಪಡ್ಕೊಂಡಿನ ಎಂತ ಮಾಡ್ಬೋರ್ನೆ ಕೊಟ್ಟು ಮಾತ್ರ ಕಲ್ತೆ ಮನನೀರು ಜಪುಡಾದು ತರೆ ಕಂಡ ಪಾಡಿ ಮನುವಲ ಪುಳ್ಳುದಾನ ಪಗ ಪನಡೆ ವಂಚನಿಲಂದಿ ಆರು ಪಂಡಿನ ರೀತಿ ಮುಟ್ಟ ಮಲ್ದೆಯಾನ ತಪ್ಪು ಮಲ್ದಿ ಜಿಯಾನ ತಪ್ಪು ಅಯ್ಯ ಈ ಮಾತನ್ನ ತೊಂದರೆ ಮಾಡ್ಕೊಳ್ಳಿ ಎಷ್ಟು ಜನ ಸಂತೇರಿ ಅವಸ್ಥೆ ಮುಂದೆ ಏನು ಓಲೆ ಮಾಡುವುದಿಲ್ಲ ನಲ್ಪ ಕೊಟ್ಟು ಅಂಗಡಿ ಇರ್ತದೆ ಒಂದು 3 ಗಿಂಟ ಮತ್ತು ಎಷ್ಟು ಜನ ಸೈಕಲ್ ಈಗ ನಲ್ಪ ಕೊಡ್ತಾನೆ ಅದಕ್ಕೆ ಒಂದು ನಲ್ಪನೆ ಎನ್ಪ ಕೊಟ್ಟು ಗಿರವಳು ದಾಲಕ್ಕೆ ನಮ್ಮ ಪರೀಕ್ಷೆ ಆಯ್ತು ಪರೀಕ್ಷೆ ತಾಯಿ ಜಮಂಗ ತಾಯಿ ನಿನ್ನ ಜೀವನ ಕೊಡೋರು ಎದುರು ಬರ್ತಾ
ಏನು ಲೆಕ್ಕ ಅದು ಕುದುರೆ ಪತ್ರಿ ಬೇರೆ ಕಿಚ್ಚಿ ತಾಯಿ ಕೊಡೋದಿ ಬಾಗಿಲ ಬಂಟಿ ಈ ಸತ್ಯ ಬೇಕರೆ ಕಂಡ ಗೊತ್ತಾಗದಿಲ್ಲ ತಲೆ ಕಟ್ಟುವುದಕ್ಕೆ ಎಪ್ಪೆ ಬಂಟಿ ಈ ತೋಟಲಿಕ್ಕೆ ಬೆದರಿಕೆ ತೋರ್ಪಡಿಸಿದ ವ್ಯಕ್ತಿ ಯಾರು ಆ ಉದ್ದೇಶ ಮಾಡ್ತಾ ಬಂಡಿ ಕಾರಣ ಈ ಕಾಡಿನ ಗಂಧದ ಮರಳು ಮಾತಾಡಿ ಜನಕುಲಿ ಕೊಟ್ಟು ಮಾಡುವುದಿಲ್ಲ ಸಿಂಗು ಕೂಡ ಪ್ರೇತ ಬಿಡುವುದು ಪ್ರಚಾರ ಮಾಡ್ತಿದ್ದ ನೋಡಿ ಬೇರೆ ಎಲ್ಲ ಬರ್ಪು ಕೇಳಿ ಆಗಿನ ಗಂಧದ ಮರ ಮಾರುವುದಿಲ್ಲ ಊರ್ತ ಜನಪುರಿಗೆ ಅರಸರ ಬಂದ ಶಿಷ್ಯ ಪ್ರೇತವನ್ನು ಪ್ರಚಾರದ ಕಾಲಿಗೆ ಎಲ್ಲ ಹೋಗ್ತೀವಿ ಏನೇ ಅವಳು ಹೆಚ್ಚಿನ ಕಡಿಮೆ ಆಡುವ ಅರ್ಥದಲ್ಲಿ ಅವಳು ಅರಸುಲ ಮಗನೇ ನಾನು ಮಕ್ಕಳ ತಪ್ಪು ಒಂದರ ಅರಸುಲ ಕ್ರಮಗಳ ಕಡುದಿಯಾಗಿ ಎನ್ನುತ್ತಿದ್ದೆ ಅದು ಮುಂದೆ ಬಿಡಲ್ಪವರಿಗೆ ಅವಕಾಶ ಮಾಡಿ ಆಡುವಂತೆ ಸಂಶಯ ಏನು ಕುದುರೆ ಒಬ್ಬರ ಅರಸನ ಮಕ್ಕಳ ಏನೋ ಗೊತ್ತಿದೆ ಸತ್ಯಪುರದ ಮುಂದಾನೆ ಸತ್ಯಪುರ ನಮ್ಮ ಊರು ನೀವು ತಗೊಂಡು ಏನು ಕುದುರೆ ಪುಣ್ಯವತಿ ಎಂಟಿನ ದಾದ ಪುಣ್ಯಕೋಟಿ ಪುಣ್ಯಕೋಟಿ ಅಂತ ತಗೊಂಡು ಪುಣ್ಯವತಿ ಸಂಪ್ರದಾಯ ಪುಣ್ಯವತಿ ಆಲ್ಮೋಸ್ಟ್ ಕೂಡ ಏನಪ್ಪ என்னப்பா இத பண்புல சாதியிலேதோ சொன்னா இருக்கடா பண்ணப்பா ನನ್ನ ನಮ್ಮ ಜೀವನ ಚಿಂತನೆ ಮತ್ತೊತ್ತಿಗೆ ಇರಲಿ ಬಲಿಗೆ ಪ್ರಯೋಜನ ಅಂದ್ರೆ ಜ್ಞಾನ ಒಂದರಿಂದ ಖುಷಿ ಎಂಬುದು ಪ್ರಯೋಜನ ಆಗುತ್ತೆ ಎರಡು ವರ್ಷ ತುಂಬ 25,000 ಸಾಲ ಇದಕ್ಕೇನಂದ್ರೆ 25,000 ಕೊರೋನಾ ನೆನ್ನ ಮುಗಿದ ಅದಕ್ಕೆ ಏಪಲ ಇತ್ತೆ ಒಂದು 2 ವಾರ ಉಳಿದಿದ್ದು ಸ್ವಲ್ಪ 500 ಜಾಗದ ಬದುಕು ಅಂತ 50 ರೂಪಾಯಿ ಆ 500 ಬರ್ತೈತೆ ಕೊಟ್ಟು 400 ಮಾಡ್ತಿದ್ದ ಆಯ್ ಮೊನ್ನೆ ನಿಕೇನ ಬರ್ತಾ ಅಂದ್ರೆ ಮಾಡ್ದುಕೊಳ್ಳ ಬರ್ತಾ ಆಯ್ ತೆಗೆದು ಸೈತ್ಯ ನಡ ಇರ್ತಿದಾದ ಲಾಭ ಲಾಭ 25,000 ಕೊರಲ್ಲ ಅವರೇ ಲಾಭ ಇರ್ತಿನ ಸೈತ್ಯರಿಗೆ ಊರು ಆಯ್ ಊರಿಗೆ ಸೈ ಪ್ರೇತನ ನಂಬರಲ್ಲಿ ನಮ್ಮ ಕಾಡಿಗೆ ಬರ್ತಾ ಎಲ್ಲರ ಸುತ್ತ ಈ ಮೋನೆ ಇತ್ತೆ ಈ ಮೋನೆ ನಮ್ಮದ ಓಮೋನೆ ಗೊತ್ತು ಈ ಪರೀಕ್ಷೆ ಬಂದ್ಕೊಟ್ಟಮ್ಮ ಮುಖವಟ್ಟಲ್ಲಿ ನೀ ಕೊಂಡವನಿ ಗೋಲ ತೀರೇಕಾವನ್ನು ಒಂದೇ ಸೀರೆ ಒಂದೇ ರಾಮಕ್ಕೆ ಮುರಳಿ ಸೋಮವಾರದಾಗಿ ಅಂಗನವಾಡಿದ ಜೋಗಿಗೆ ಮಧ್ಯಾಹ್ನ ಸೂಚಿಗಳು ಅಂಗನವಾಡಿದ ಜೋಗಿಗೆ ಆ ವರ್ಷ ಕುದುರೆ ಇಷ್ಟ ಗೊತ್ತು ನಮಗೆ ಹೆಚ್ಚ ಬರ್ಬೇಕು ಗೊತ್ತುಂಡ ಇಂತ ಅಂಚ ఇప్పుడు ಅವತ್ತು ನರಮನೆಯ ಕಾರು ಪಾದ ಹೆಂಚು ರೇತದ ಕಾರು ಇಂಚ ಪಿರದಿರ್ಬೋದು ಇರ್ಲೇಕನೆ ಇಂಚ ಪಿರದಿರ್ಬೋದು ಎಲ್ಲ ಕಾಲ ತಿರುಗುತ್ತದೆ ಇದ್ರೆ ಹೇಳ್ತಾರೆ ಒಂದಿಗಾರ ಎದುರಿಲ್ಲ ಇಲ್ಲ ಆದಕ್ಕೂ ಒಡೆ ನನ್ನೊಂದಿಗಾರ ಎದುರಿಲ್ಲ ಸರಿಯಾದೆ ಪ್ರಯತ್ನ ಈ ಎದುರುಗಡೆ ಕೂಡ ಜನ ಎರಡು ಬರ್ತದೆ ಪ್ರಯತ್ನ ಬಂದ್ರೆ ನಮ್ಮ ಪರೀಕ್ಷೆ ಅವಾಗ ಎದುರುಗೆ ರಟ್ಟು ಪ್ರಯತ್ನ ಹಿರಿಯರು ಬಂದ ಮಾತನ್ನು ಕೇಳಿದೆ ಪ್ರೇತನು ಕಣ್ಣಾರೆ ಬೀರದಿ
ಅಂತ ಅದು ಒಂದಿಲ್ಲ ಇದಕ್ಕೆ ಏನು ಖುಷಿ ಆಗೋದು ಸಾಧ್ಯ ಹಾ ಅವು ಇದ ಪ್ರೇತವನ್ನು ತುಂಬಾ ಇದಕ್ಕೆ ಸಂತೋಷ ಅಲ್ಲ ಲೆತ್ತೊಂದು ಬರ್ತದೋ ಲೆಪ್ಪು ಅದೇ ಈಗ ನರಕದ ಪ್ರೇತದ ವೇಷ ಮಾಡ್ಕೊಂಡು ನಟ್ಟದಿತ್ತು ಅದ್ರ ಒಂದು ಬೆಂದಿನ ಅದ್ರ ಒಂದು ಅರಸರ ಒಂದು ಬೇಲನ್ನು ಕೊರಲೆ ಮಾಡಿದ್ರೆ ಏತ ಬರುವುದು ಒಂದು ಒಂದು ಕೊಂಚವು ಮಲ್ಲ ಬೇಲೆ ಮಾಡ್ಕೊಡ ಯಾಕೆ ಯೋಚನೆ ಮಾಡ್ಕೊಡಿ ಮೂಲೆತ್ತಿ ಈತ ಮಲ್ಲ ಬೇಲೆ ಮಾಡ್ತಾರೆ ಸಾಧ್ಯ ಎಟ್ಟು ಪಿರವಡಿ ಏನಾದಲ್ಲ ಬಣವಾಯಿನ ವ್ಯಕ್ತಿನ ಕೈ ಮಾಡಿಕೊಡಿ ಸರಿಯಾದ ನಿರ್ಧಾರ ಮತ್ತೆ ಬಣ್ಣ ಏನು ಬಣ್ಣ ವೇಷ ಮಾಡ್ಕೊಂಡು ಪ್ರಚೋದನೆ ಮಾಡಿದ್ರೆ ಧರ್ಮದ ಚಾವಡಿ ಸತ್ಯ ಸತ್ಯದ ಬಗ್ಗೆ ವಿಮರ್ಶೆ ಮಂತ್ರೆ ಮತ್ತೆ ನಮ್ಮ ಅಡಿಗೆ ಗುಂಡಲ್ಲ ವಿಚಾರಣೆ ಅಂತ ಕುಂತಿಲ್ಲ ಕಬ್ಜ ವಿಚಾರಣೆ ಮಾಡ್ಕೊಡೋದು ತೂಕ ಏನು ಬಲವಾಯಿನ ವ್ಯಕ್ತಿ ಕೈವಾಡ ಇಟ್ಕೊಡೋದು ತೂಕ ಅದೇ ಆ ಪುಲ್ಲು ಸಾವಿರ ಬರ್ತಾ ಇರುತ್ತೆ ಸತ್ಯ ಸಂಗತಿ ಮೂರು ಆ ವಿಚಾರಕ್ಕೆ ಆ ಕಥಕನ ಮೂರು ಮಾಡಿ ಏಳು ಜನಕ ಪ್ರಾಣವಿಷ್ಟರೆ ಆರಾಮಂತ್ರ ಪ್ರೇತದ ಕೆಲಸ ಮಾಡ್ಕೊಡಲ್ಲ ಮೂಲ ಕಾರಣ ಮಂತ್ರ ಜನ ಉಂಟು ಅಂಚನ ಕಟ್ಟುಗೆ ಬೇತೆ ಇರಲಂತ ಈ ಮಂತ್ರಿ ಆಡುತ್ತ ಜನಗಳಿಗೆ ಕೋಳಿಗೆ ಕಟ್ಟಾಯ ಕತ್ತಲಿನ ಕಲ್ಮೆಲ್ಲ ಇರಗಿ ನನ ತೋಜಾವಡೆ ಮೋಡಿಡ ಪಾಡಿನ ಅಂದಡಿ ಜಾತದ ಈರೆಯುತ್ತೆ ಅಪ್ಪಡಿನ ಬಂದೆ ವೇತನ ಕೊಳ್ಳದ ಸ್ಥಾನಮಾನ ಕೊಟ್ಟಿದ್ದೆ ಯಾರು ಅರಸಾದಿ ಕೂಡ ಒಂದು ಜಾಗಿನ ಬರ್ತೆ ಹೇಗೆ ಗೊತ್ತದೆ ಎನ್ನ ಅಪ್ಪಾಜಿ ಹೋಗಿ ಬಂದ್ರೆ ಮಾತ್ರ ಬಿಡ್ತು ಪಾಪನು ಬಲೆ ಕಾರಣದಲ್ಲಿ ಈ ಮಂತ್ರಿಗಳಿಗೆ ದೂರ ಮಾಡ್ಬೇಡ ಅದನ್ನ ಗುಣನಡತೆ ಎಟ್ಟೆ ಸಲಹೆ ಸೂಚನೆ ಕೊಟ್ಟು ನಾವು ಎಟ್ಟೆಂಟು ಅದನ್ನ ಮಂತ್ರಿ ಜಾಗ ಇಡ್ತೀವಲ್ಲ ಎನ್ನ ಗುಣನಡತೆ ಮುಂದೆ ಎಟ್ಟದ ಮೋಡದ ಪಿಲಿ ಏ ಪಣ ಮಾಡ್ಬಿಡೋಣ ಆಗತ್ತೆ ಏ ಪಣ ಮಾಡ್ಬಿಡೋದು ಈ ರೀತಿ ಓಡಿರ್ತದೆ ಪಾಪ ಹೊಣ್ಣನ ಒಂದು ಬಲಕ್ಕೆ ಬಂದದ್ದು ಆ ನರಕದ ಭೇದವೇಷ ಬಂದದ್ದು ಏಜನರ ಜೀವನ ಚೆಲ್ಲದ ಬಗ್ಗೆ ಏಜನರ ಜೀವನದ ಚೆಲ್ಲಾಡ ಬಗ್ಗೆ ಚಂತನ ಈರಿಗೆ ಮುಳಿಪೆರಲಿ ಎಂಕನ ಮಂತ್ರ ಅಗತ್ಯ ತೀರ್ಮಾನ ಮಂಜೆ ಈರ್ನ ಕಪ್ಪಿದ ಕೋಣೆ ಕುರಿದು ಕುರಿದು ಮಾರ್ಗಾಟ ಬರೋದಿಲ್ಲ ಗಾಡಿ ಸಂತೋಷ ಅಂತೂ ಊರುಗಳಿಗೆ ನೆಮ್ಮದಿ ಕೊಡ್ತಾ ನೀರು ಬಂದ ಆಟಲೋಚನೆ ಬೇಜಾರು ಸಂಗತಿ ಹನಿ ಹಿಡಿದ ಇಲ್ಲಿ ಮೊದಲ ಪಟ್ಟದ ಮನೆಯಲ್ಲಿ ಗುಣದ ಮಂತ್ರಿ ಜಾಗಿದ್ದಾರೆ ಅಂಚಂದು ಮಂತ್ರಿ ಕಪ್ಪಿಲು ಮಾಡಿ ಆಡ ಒಂಜಿ ಮಂತ್ರಿ ಜಾಗ ವಾಚು ಮಂತ್ರಿನ ಜಾಗ ಏರಲ್ಲಿ ಇದ್ದೇರ ಒಂದು ಎಟ್ಟ ಕಾಲ್ತಿನಾಗ್ಲಿ ಒಂದಿನ ಮಂತ್ರಿ ಈಗ ಈ ಜನಕ್ಕೂ ಏಳು ಜನ ಯೋಚನೆ ಬಂದು ಶ್ರೀಕಾಂತ್ ಅಂಬೇಡ್ಕರ್ ಕಪ್ಪಿಲು ಮಾಡಿ ಪರಿಚಯ ಕೇಂದ್ರ ಮಾಡ್ತಾರೆ
ಜಾಗ ಇಲ್ಲ ಅದೇ ನೀರು ಕಟ್ಟಲು ಬೇರೆ ಅರಮನೆಯಲ್ಲಿ ಬೇರೆ ಬರುತ್ತೆ ಇಲ್ಲ ಅರಮನೆ ಇಲ್ಲ ದಕ್ಷಿಣ ಮಂತ್ರಿ ಬಗ್ಗೆ ಶ್ರೀಕಾಂತ ಬುಡಲಡಿ ಚಿತ್ತಿನ ಮಂತ್ರಿ ಬಗ್ಗೆ ಶ್ರೀಕಾಂತ ಬುಡಲಡಿ ಮತ್ತೆ ಬೀದಿಗೆ ಹತ್ಯಪುರದ ಮಂತ್ರಿನ ಮಗೆಯಾಡಿ ಎಲ್ಲಪ್ಪದರ ಶ್ರೀಕಾಂತ ಮಾಡಿ ಎಲ್ಲಪ್ಪನ ಭಕ್ತರು ಅಮ್ಮನ ಮೋರೆಗೂ ಈ ನಾಡು ಅಪ್ಪಾಜಿ ಮೊಕ್ಕಳ ತಾಂಡವಲ್ಲ ಬರ್ತೇವೆ ಈ ಗೋಡಾಪುರದಲ್ಲಿ ವಿದ್ಯೆ ಕಲ್ಪನೆ ಮಾಡಿದ್ರೆ ಗುರುವರ ತರ ಬಂದು ಕೋರಿ ಅವರು ನಿಶ್ಚಯ ಕರ್ತರು ಅರಮಣಿತ್ತು ಮಾಡ್ಕೊಂಡು ಬರ್ತರು ಊರ್ದಕ್ಕ ಬಂದಿದ್ದ ಪಾತ್ರ ಬಂದಿ ನಿನ್ನ ಅಪ್ಪಾಜಿ ಕರ್ತನೆ ಮಾಡ್ತೇವೆ ಅಕ್ಕರ ಮಾಡಿದಪ್ಪ ಅಪ್ಪಾಜಿ ಕಪ್ಪಿಗಳೇ ಕುರಿಯರಲ್ಲಿ ಆರೆ ನೀನು ಎತ್ತನೆಲ್ಲ ಎಲ್ಲಂದಿ ಗುರುಪಾವನ್ನು ಬರೋ ಮಾಡ್ಬಿಡ ಮನಸ್ಸಿನ ಭರವಸೆ ಇಟ್ಕೊಂಡು ಆಮೇಲೆ ಯೋಚನೆ ಮಾಡ್ಕೊಂಡು ಊಟ ಜಡ್ಕೊಂಡು ಹಾಟೆಲ್ಲ ಬಂದೆ ಬರಕ್ಕೆ ಹಂಗೆ ಹೊನ್ನ ಲೆಕ್ಕದ ಬರ್ತದೆ ಆಶಯ ಪತ್ಯವನ್ನು ವಿಚಾರ ಹೇಳಿದ್ರಿ ಆಮೇಲೆ ನೋಡಿದ್ರೆ ಪವನು ಬರಲಿ ಮಂತ್ರಿ ಮಗಿ ಶ್ರೀಕಾಂತೆ ಹಾಲಿನ ತಡೆ ಬತ್ತೂದು ಪಾದಿರುವೆ ಉರಗಂಡ ಧರಿಸಿದ್ದೀನಿ ಗುರುವೆಯ ಸರ್ವ
ನಿನ್ನ ಕೈ ಮುರಿದ ಆಲೋಚನೆ ಕೊಟ್ಟು ಜಾಗ್ರತೆ 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 ಎಲ್ಲ ವಿಷಯ
ಆಯ್ತು ನಿನ್ನ ಮಾತ್ರ ಕೈ ಮಾಡು ಇಬ್ರು ನನ್ನ ಮಾತ್ರ ಗೊತ್ತಾಗ್ತದಾ ತಮ್ಮ ಅಪ್ಪಣೆ 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 ಅಪ್ಪಗ ರಾಡಿ ನಾವು ಬಿಡಿಸಿ ಬಂದ್ರೆ ಅಂತ ಹಾಕೋಣ ಆಡೆ ಮುಟ್ಟ ಬರುತ್ತೆ ಈ ಬರೆಯೋರ್ಲಿದ್ದೇನು ಅಂಚ ಗೀತೆ ದಾದ ಮಾಡ್ಕೊಂಡು ಗೊತ್ತಾದ್ರೆ ಆದ್ರೆ ಮುಂದೆ ಏನು ಅಂತ ಸತ್ಯನೂ ಸುಳ್ಳ ಸತ್ಯತೆಗೆ ಅಪ್ಪನ ಸತ್ಯ ಹೋಗು ಒಳ್ಳಿನ ಮರಲಿಂದ ಹಾಗೆ ಹೆಚ್ಚ ಗೊತ್ತು ನೋಡಿ ಏನು ಅವೆಲ್ಲ ಇದೆ ಅತ್ತೆ ಹೌದಾ ವಿಷಯ ಇಲ್ಲ ಸೇರ್ಬೇಕಾದ್ರು ಬಂಗಾರ ಕೊಟ್ಕೊಂಡು ಬಂದಿದ್ದು ಹೌದಲ್ಲ ಸೀರೆ ಬಂಗಾರ ಕೊಟ್ಟೆ ಎಲ್ಲಿ ಅಂತ ಸೀರೆ ಕೊಟ್ಟು ದೇವಸ್ಥಾನದ ಆ ಸೀರೆ ನಮ್ಮ ದೇವರಿಗೆ ಅರ್ಪಣೆ ಮಾಡುವುದು ಮಲ್ಪಂದೆ ಗೊತ್ತಿಲ್ಲ ನಂಗೆ ದರ್ಶನ ಆಯ್ತು ಕೊಡದೆ ನಂಬರ್ತಿ ಮುಖನಾಡೋದೆ ದೇವಸ್ಥಾನ ಸೀರೆ ಮಾಡ್ಲಿಕ್ಕೆ ಹೋಗ್ತಾರೆ ಮಾಡ್ಲಂತ ಸರಾಗಿ ಕೈ ಮಾಡಿ ಅವನ ಅವು ಸೀರೆ ಆಡೋಣ ಅಂಚತ್ತೆ ನಿಮಗೆ ದೋಷಂಗೆ ಅದೆಂದು ಗೊತ್ತಾಗುತ್ತೆ ದೋಷ ಸುಮಾರು ಉಂಟು ಎಂಚ? ಕಂಟೆ ದಾದ ಮಲ್ಪ ತೀರೆ ಕಂಡ ದಾಲ ಮಲ್ಪೆ ಅಂಡ ದಾಲ ಮಲ್ಪಡೆ ಮುನ್ನೂರು ರೂಪಾಯಿ ಪೋಯಿ ದಾದ ನಿನ್ನ ಪ್ರಶ್ನೆ ಅಂದ ಈ ದಾನ ಮಲ್ಪ ಭಾವ ಇನ್ನು ಕೂಡ ಬರಪುರ ಇಂಚ ಬರುತ್ತಿದ್ದಾರೆ ತಪ್ಪವರೆಲ್ಲ ಸಾಧ್ಯ ಬರಪ್ಪುನೆ ಬರ ನಿಕ್ಕ ಸ್ವಯಂಚ ಅಂಗಡಿಗಳು ಭಜೆ ಮಾತ್ರ ಕೊಟ್ಟು ನಿದ್ರೆ ನಮ್ಮ ಮಲ್ಕೊಡಿ ಇಲ್ಲ ಈಗ ಒಂದು ಚೆಪ್ಪವರು ಈಗ ಈತ ಕೂಡ ಈ ಭಾಗ್ಯ ಬರ್ತಾ ಇತರ ಸಂಬಂಧ ಇದೆ ಒಂದು ಕೊಂಡನ ಮಾನವ ವೈಪು ಅಲ್ಪ ಸಂಬಂಧ ಕಲ್ಪನೆ ಮಾಡ್ಕೊಳ್ತೀವಿ ನಾಳೆ ಕಾಡಿಗೆ ನಾಡಿಗೆ ಒಂದು ಮಾನವ ಇಟ್ಟಿದೆ ಅವನೇ ಅವಳೆಲ್ಲ ಬಳಿಯ ಅತ್ತೆ ಅತ್ತೆ ವ್ಯಕ್ತಿಯ ಅತ್ತೆ ಅತ್ತೆ ನಿನ್ನ ಅಪ್ಪನ ಅತ್ತೆ ಅತ್ತೆ ನಿನ್ನ ಅಜ್ಜ ಅತ್ತೆ ಅತ್ತೆ ನಿನ್ನ ಬುಡಾದಿಯ ಎಲ್ಲ ಬುಡಿ ಅತ್ತೆ ಎಲ್ಲ ಬುಡದಿ ಎಲ್ಲ ಬುಡದಿ ನಿಮ್ಗೆ ಮಕ್ಕಳ ಕಾಗಜಿ ಕೊಡ್ತಿದ್ದಾರೆ ನಾಡತ್ತ ಮಡಿಗದ ಕಾಗದ ಕೊಡ್ತಾನೆ ಮೇಲೆ ಹನುಮಂತೆ ನಾನು ಹೋಗ್ತಾರೆ ಈ ಚಲಕರು ತಪ್ಪಾಳೆ ನೀವು ಕಿತ್ತನ್ನು ಗೊತ್ತಾಗ ಏನು ಉತ್ತರ ಕೊಟ್ಟು ಗುಡೇಟಿ ಬಂದ್ರೆ ಏನು ಉತ್ತರ ಕೊಟ್ಟವನಿ ಕೊಂಡಾನು ತಂಗಡಿಯ ಬಲಿಯ ಅಕ್ಕ ಅಂದ್ಕೊಳ್ಳಿ ಗುಡೇಟಿ ಬಂದ್ಬಿಡಿ ಕುಸಾಲ ಕಾಡ್ದಲ್ಲ ಉದರವರಿ ಉತ್ತರ ಯಾರು ಬರ್ಬೇಕು ನೀನು ಗುಡಿಯಿಂದ ಬಣ್ಣದ ದಾಯದಿಂದ ಅರ್ಥ ಮಾಡ್ತಾನೆ ತಂದರಿ ಬಣ್ಣದ ಬಿಟ್ಟು ಬಲಿ ಬಣ್ಣ ಬಿಟ್ಟು ಅಪ್ಪೆಲ್ಲ ಬಣ್ಣದ ಬಿಟ್ಟು ದಾಯನಿಗೆ ಪ್ರಾಯ ಆಗ್ತೈತಿ ಓಲಾಂಡಲ ಪೋಡುದು ನಿನ್ನ ಅತ್ಯಾಚಾರ ಮತ್ತದು ನಿನ್ನ ಕಿರಿಯ ನಾಂಡ ಅವು ಸಾಧ್ಯ ಇದ್ದಮ್ಮ ನಾನಾಂಡಲ ಕಲ್ತೋಡು ನಿಗಲೆ ಐಕ ಪಡುತ್ತೆ ಅನಿ ಪಾತ್ರ ಬಂಡೆ ಅವು ಪಾತ್ರ ಪತ್ತಿ ಆಪದಿಂದ ಇತ್ತಲ ಗೊತ್ತರು ಐಕ ಪಡೆದು ಗುಡಿಯಿಂದ ಕಂಡು ನಾಂಡ ಏರ್ ನಮ್ಗೆ
ಬರ್ಬೇಕು ಯಾಕೆ ಬರುತ್ತೆ ಅಂತ ಬಂಡೆ ಒಂಚು ವೇಳೆ ಅಂಚಿನವೇ ದೇವರ ಬರೆದಿದ್ದೆ ನಾನು ಅದಕ್ಕೆ ಯಾನು ಖಂಡನಿಂದ ಬರೆದಿದ್ದೆ ನಾನು ತಪ್ಪ ಕಾರಣ ನೋಡ್ಕೊಳ್ಳೋ ಸಾಧ್ಯತೆ ಅಂಚಿನ ಒಂದು ಸಂದರ್ಭ ಗೊತ್ತನೇ ಸತ್ಯ ನೋಡ ಎಲ್ಲ ಸೈದ್ಧಾಂತಿಕ ಗರಿಮಣಿ ಕಟ್ಟು ಇಂದು ಪಾಠ ಒಂದು ವೇಳೆ ಈ ಪಾಠದ ಬಂದಿದ್ದು ಬಿಡಿ ಅಂತ ಅಲ್ಪನೇ ಉಳ್ಳೆಯ ಆಸು ಸುಲಭ ಕೊಡಿ ಅಲ್ಲ என்ன ಬಿಡದಿ ಇರ್ನ ಬುಡದಿ ವಿಷಯನೇ ಬನ್ನಿ ಒಂದು ವೇಳೆ ಹಾಕೊಂಡು ನಾನು ಮತ್ತೆ ಹಾಕೊಂಡು ನಿದ್ದೆ ಬಂದ ಒಟ್ಟು ಬಾಣಗ ಯಾಕೆ ಕರಿ ಬಂದು ನಾನು ಮತ್ತೆ ಹಾಕಿದ್ದು ಬಂದಲ್ಲ ಈರೇನು ಲೆತೋಗ್ಬೋದು ಅರಸು ನಲ್ಪ ಈರ್ನ ಗೈಟೆ ಹಾಕೊಂಡು ನಾನು ತಾಳಿ ಕಟ್ಟ ಬನ್ನಿ ಅಂಚೆ ನೆಪ್ಪ ಈರ್ನ ಬಿಡದಿ ಅಪರಿಚಿತ ಬಲಿಬದ್ಧದ ವಾಕ್ಯದಪ್ಪ ಒಂದು ಪಂಡಿತ ಲೆಕ್ಕನಾಡ ವಾತಾವರಣಗಳ ಬೆಳೆ ಹೋರಾಡ ನಿನ್ನ ಆರು ನಿನ್ನ 6 ಬಾರ ಗೆಲ್ತದೆ ಅರಸು ವಂಶದವಾನ ಧನದಿನ ಬಂದು ಈ ಹಿರಿಮಗಿನಿದ್ದಾನಿತ್ತೆ ಮುಣ್ಣಗಟ್ಟುಗುಲಾಯ ಎಲ್ಲಿ ಊರೊಮ್ಮೆ ತರತರದ ಮಾತೆರಡು ಭರತಿ ಜನ ಬಂದು ಕೇರುಡೀರಿ ನಾನು ಅರಮನೆಗೆ ಹೋಗಿ ನಿಧಾನವಾಗಿ ಕೊಟ್ಟು ಒಂದು ಬಂದ ಭಾಷೆ ಕೊಡ್ತಾರೆ ಊರಲ್ಲಿ ಪುಣ್ಯವನ್ನು ಇಡ್ಲಿ ಕಟ್ಟೋದು ಗೊತ್ತಿಲ್ಲ. ಕೊಟ್ಟರು ಕೈ ಮಾಡು ತಪ್ಪು ಮತ್ತ ಭಾವ ಈಗ ಬಂದೆ ಸತ್ಯ ಸತ್ಯನೇ ಮೂಜಿ ಮೂಜಿ ಮಾತಾಡಿದ್ರೆ ಸತ್ಯ ಇಲ್ಲ ಪ್ರಾಣಿಸ್ತಾಳೆ ದಾದಯ ಒಂದು ದಾದಯ ಮನಸ್ಸು ನಂಗೆ ಓದ ತಪ್ಪಿನ ಮಲ್ಲ ಮಲ್ಪುನ ಸರಿಯ ಅದಯ ಚಾವಣಿಯ ಪಡೆದ ಶ್ರವಣ ಕಾರಣ ಈ ಪಟ್ಟಣ ಸತ್ಯ ಸುಮ್ಮದ ಬಗ್ಗೆ ವಿಮರ್ಶ ಏಕದಾಲಜ್ಜಿ ನನ್ನ ಅಪ್ಪನನ್ನು ಪಡೆದು ಊರು ತಿರುಗಿದು ಬರ್ಬೇಕಪ್ಪ ಅದನ್ನು ಹೋಯ್ನಾಯಿ ಸತ್ಯ ಪೋತೆ ಹೋಯ್ನ ಮಾತ್ರ ಒಂದು ಊರು ತಿರುಗಿದು ಆ ಪುಣ್ಯವತನ ಇಲ್ಲ ಬೇಕಾರ ಭಯನ ಪೋತೆ ಬಗ್ಗೆ ಹೋಡಲ ವಲ್ಲಜ್ಜಿ ಅಲ್ಕೊಂಡಿ ನಡತ್ತಿನ ಘಟನೆಗೆ ಅನ್ನಕ ಎಂಕಿ ಊರ ಮೇಲೆ ಏಕದಾಲಕ್ಕೆ ಈ ಚಾವಣಿಯಲ್ಲಿ ಶ್ರೀಕಾಂತ ಪಣ್ಣಂಚಿನ ವಿಚಾರ ಊಟ ಜನಕ್ಕೂ ಕೂಡ ಪಣ್ಣಂಚಿನ ವಿಚಾರ ಆ ಪುಣ್ಯವಾಚನ ಸಲಗದ ಬಿಟ್ಟು ಕೈ ಮಾಡಿ ಶ್ರೀನದ ಬಿಟ್ಟು ಜನ ನಾಯಿತ ಮಕ್ಕಯ್ಯ ಜನವರಿ ಕಡುಕನ ಮಧ್ಯಕ್ಕೆ ಒರಿ ಕಡುವನ ಮಧ್ಯಕ್ಕೆ ದೇವರಲ್ಲಿ ಕೊಂದು ಆರೋಗ್ಯ ಈತ ಮಧ್ಯ ಅಂಚಿನ ಮೇಲೆ ಮಲ್ಪನ ಯಾನತ್ತೆ ಏರಿಯಡ ಮತ್ತು ದೂರ ಮಂಡಳಿಗೆ ಸತ್ಯದ ಚಾವಡಿದೆ ಆ ಏನೇ ಈ ಬೇಲೆ ಮಲ್ಪನ ಪ್ರಯತ್ನ ಮಾಡ್ತಾರೆ ಆದ ದೇವರ ಫಲಗೊಟ್ಟಿಗೆ ಸತ್ಯ ಬಗ್ಗೆ ನಿನ್ನೆ ಬಿಟ್ಟಿದೆ ಇದು ರತನಾಯಕ ಬಗ್ಗೆ ಬಿಡಿ ಅತ್ತ ಕೇಳುವೆ ವಿಚಾರ ನಾಳೆಗೆ ಮೂರು ಕುಕ್ಕಿದ್ವಿ ಸರಿ ಆಡು ಕುಡಗಿ ವಿಚಾರ ಬಂದೆ ಉದಲ್ಲ ನೀನು ಕೇಳಲು ಬರ್ತಾರೆ ಈ ಏನಂದ್ರೆ ಕೇಳಲ್ಲ ಈ ಒತ್ತುದು ಬಂದರೆ ಅಲ್ಲಿಂದ ಪಡೆದಿದ್ದು ಬಂದಾಗ ಗಂಡ ನಿನ್ ಬಂತು ಕುಟುಂಬದಲ್ಲಿ ಅಲ್ಲಿಂದ ಪಡೆದಿಂದ ಬಂದಾರ ಬಂತ ಅಂದ್ರೆ ಅವು ದಯ ನೋಟ ಅದನ್ನ ಮಾನತೆ ಪ್ರಕಾರ ಅಯ್ಯದೇವರ ವಿಚಾರ ಬಂದ್ಬಿಡಿ ಈ ಹೇಳ್ದೆ ಆ ತಪ್ಪಾಯಿನ ವಿಚಾರ ಚಾವಡಿ ಮತ್ತು ನೋಡ್ತೇವೆ ಅಲ್ಲಿ ಮತ್ತು ವಿಚಾರ ಮಾಡ್ತದೆ ಪೂರ ಏಕೆ ನಿನ್ನೆ ನಿಂತಾರೆ ನಮಗೆ ಪೂರ ಈ ಬಣ್ಣ ನಡಪು ನೆನ್ನೆ ಪಡೆದಿಂದ ಬಂದ್ರೆ ಬಹಳ ಸಲ ಮಾಡಲ್ಲ ಅವ ಬಣ್ಣ ಬಂದವರು ಏಕ ಇನ್ನೊಂದು ಪಾತ್ರೆ ತಿಳಕೊಂಡೆ ನಿನ್ನ ಏಕಾಏಕಿ ನಿರ್ಧಾರ ಮಾಡ್ತಾನ ಈ ಕೊಟ್ಟು ಈ ಚಾವಡಿ ಈ ಕಲಿಗೆ ಎಣ್ಣವನ್ನು ನಿರ್ಧಾರ ಬೇಕದಲತ್ತು ಎಣ್ಣ ಪಾತ್ರೆ ತಿಳಕೊಂಡೆ ಈ ಅರಮನೆ ನೆನಪು ಆಸ್ತಿದ ಕೊರೆ ಅರ್ಥಗಳ ಕೊರೆ ಒಬ್ಬಳ ಕೊರೆ ಮುಖ್ಯ ಸುತ್ತ ಏಳು ಲೋಕಗಳು ಧರ್ಮಿಷ್ಠರುಳ್ಳಾಗಲಿ ಸಾತ್ವಿಕ ಬಂದ್ಬಿಟ್ಟು ಇದುವೇ ಸಾಧ್ಯ ಅಂದಪ್ಪಾಜಿ ಸರಿ ಕಿರಣ ಧರ್ಮಿಷ್ಠರಿಗೆ ಅನ್ಯಾಯಕಾರೆ ನನ್ನ ನಾಡಿಗೆ ನನ್ನ ಪಿತಾಯಿ ಪಾಡ ಬಂದ್ಬಿಡ ಸತ್ಯ ನೀವು ಮಣ್ಣನ್ನು ದುಡಿದು ಹೋದೆ ಹೆಂಗೆ ಹೋಗಿ ಆಸೆ ಇದ್ದಪ್ಪಾಜಿ ಸತ್ಯ ಹಂಚಿನ ಒಂದು ಅರ್ಥ ಹೊಡ್ಕೊಂಡು
ಇದು ಖಂಡಿತ ಹೋಗಿ ಆಗ ಒಂದು ಮಾತ್ರ ನೆನಪಿದೆ ಆ ಪೊಣ್ಣ ಕಾಡಿನ ಮಾನವ ಇದ್ದದಿಗೆ ನಾಡುಗಳು ಎತ್ತೊಂದು ಬರ್ತೀರ ಯಾರು ಈ ಮಣ್ಣತ್ತು ಮುಟ್ಟಿದ ಒಬ್ಬನೇ ಸತ್ಯ ನೋಡ ಆ ಪೊಣ್ಣನ್ನು ಇಲ್ಲೇ ತೋರ್ಸೇ ಹೋಗ್ಬೆ ಅವಳಿ ಹಿಡಿದಿಡಿ ಪ್ಲೇನಿಗೆ ಯಾರು ಹೋಗುತ್ತ ಪರೀಕ್ಷೆ ಕೇವಲ ಬಾಯಲ್ಲಿ ಕೊಡಿತು ಬಂದ ಯಾವ ಏತು ಹೊಣೆಗಾರಿಕೆ ಮುಂದನ್ನು ತೆರೆದು ಇದನ್ನು ಪರೀಕ್ಷೆ ಮಾಡಬಾರದು ಇದು ಆಸ್ತಿನ ಕೊರೆಯ ಅಂತಸ್ತಿನ ಕೊರೆಯ ಏಪ ಅನ್ನು ಕೊಟ್ಟು ಮಾತ್ರ ಮುಖ್ಯಂದು ಅಲ್ಲಿ ಬೆತ್ತನ್ನು ಪೋರ್ಟ್ ಮಾಡಲ್ಲ ಪರೀಕ್ಷೆ ಮಾಡ್ತೀನಿ ಅಂತ ತುಂಬ ತೋರಿಸಿ ಆ ಒಂದೇ ರೀತಿ ಆರು ಮಂತ್ರ ನಿರ್ಮಾಣ ಆಗಿದ್ದರೆ ಅಲ್ಲಿ ಹೇಳಿಕ್ಕೆ शिव पार्वती गे नित्यला सुविपुवे शरणादे भक्तिद भूजिला शिव पार्वती गे नित्यला सुविपुवे शरणादे करुणे तो जाले करुणे तो जाले संतान भाग्य दय तो जाले संतान भाग्य दय तो जाले सुखी पुए शरणादे सुखी पुए शरणादे भक्ति भूजरा शिव पार्वती गे शरणादे करुणे तो जागे बोलो करुणे तो जागे ಸ್ವಾಮಿ ಯುವತಿಯನ್ನ ಭಾಗ್ಯವತಿ ತಿನ್ನಗಳಲ್ಲಿ ಭಾಗಪಟ್ಟೆ ಎತ್ತನ ಮಾಮರ ಎತ್ತನ ಕೋಗಿಲೆ ತನ್ನಿಂದ ಸಂಬಂಧವಯ್ಯಲು ಪುರೋಹಿತರಂತಿರೋದು ಕೋಗಿಲೆ ಪುರೋಹಿತರಂತಿರೋ ಪಕ್ಕದ ಜಗನ ತಿಂದು ಆಪುರು ಹುಡುಗಿ ಅಂಚನೆ ಈ
ಅವಂದ್ರೆ 14 ವರ್ಷ 5 ವರ್ಷ ಕಳೆದುಕೊಂಡು ಆಯ್ನಾ ಕೋಡೆ ಸುಮಾರು 25 ಜನ ಎಂತ ಕರೆಯಿಂದ ಗೊತ್ತಾಯ್ತು ಮಾತ್ರ ಲೆಕ್ಕ ನೋಡಿ ದೇವರಲ್ಲಿ ನಮ್ಮ ಕೂದಲೇ ಅಂಚಾತೆ ಸಂತೋಷಗಳ ಮೈಕೊಡ ನಮ್ಮ ಸಂಭ್ರಮ ಸಂತೋಷಕ್ಕೆ ಕೂಲಿದು ಬರ್ತಾರೆ ಆಡುತ್ತಾದ ಮಕ್ಕಳಿಗೆ ಬರಲಿ ಒಳ್ಳೆದೆಲ್ಲ ಸಾಕದಲ್ಲಿ ಪಡೆಯುವುದು ಬಂದಾಗ ಗುರಿ ಆನಂದ ಕೈ ಬರ್ತದೆ ಒಂದು ಬಾಲಿದ ಅಪ್ಪಾಲೆಗ ಮಾತ್ರ ಸಾಧ್ಯ ಅಂತ ಕೆಳಗೆ ಬಂದಿರುತ್ತೆ ದೇವರಿಗೆ ಬಾಳ್ಲಿಕ್ಕೆ ಬರ್ತದೆ ಎಲ್ಲ ಬಾಳಿನ ಬೆಳಗಾಯಿ ದೇವರ ಕೊಂಡಲು ತಪ್ಪಾಗುವುದು ಸ್ವಾಮಿ ಆಗ ನಮ್ಮ ಬಟ್ಟೆ ಆದ 5 ವರ್ಷ ಕಳೆದ ಕೂಡಲ ಮುಂಚೆ ಬಾಳಲಿ ಬೆಟ್ಟದ ಯೋಗ ದೇವರಿಗೆ ಕೊಟ್ಟಿರುತ್ತೆ ಸ್ವಾಮಿ ಪುಣ್ಯವತ್ತು ನಮ್ಮನ್ನೇ ನಾವು ಪ್ರಪಂಚದಲ್ಲಿ ಇಂದಿನ ನಡಕೊಂಡು ಬಲಕ್ಕಬಲದ ಪಡೆವನ್ನಂತಿರ ಭಾಗ್ಯದ ಐಸಿರಿನ ಮಾಡೋಣ ಅವು ದೇವರ ಕೊರೋನೋಡು ನಮ್ಮದಕ್ಕೆ ನೋಡಿ ಪ್ರಯತ್ನ ನಮ್ಮ ಬಲಪುರಪನ ನಾಳೆ 5 ವರ್ಷ ಕರೆದೆವು ನಂತರ ಪುತ್ರ ಸಂಘ ಆಯ್ಕೆ ಪಡಿಸಬೇಕಂತ ಕಾರಣ ಉಂಟು ಯಾರು ಚೂಸರ್ ನಡೆದು ಓದಿದ್ದ ನಮ್ಮ ಜಾತಕವನ್ನು ಹೋಗ್ಯಾರ ನಮ್ಮ ಜೀವನದ ಆದ ಒಂದು ಕಷ್ಟ ಬರ್ತನಲ್ಲ ಎಂಟು ಕೊಡೋದು ಬೆಳಿ ಪೂಜಾಟ ಯಾರಿಲ್ಲ ದೇವರದ ಆಯ್ತು ಆರೆ ಒಂದು ಪಾತ್ರ ಬಂದ್ರೆ ಚೂಸರ್ ಅಂತ ಅದು ಗೊತ್ತಿಲ್ಲ ನಿಂತು ನಿಕ್ಕತ್ತೆ ಎಂಟು ಎಂಟು ಜೋಕಲ ಚಿಂತಪಳ್ಳಿ ಪಡೆವಿ ಭಾಗ್ಯದ ನಿಕ್ಕೊಂಡು ಕೊರ್ಪಿಯೋಗಲ ಇಂಗಿಜಿಯ ಕೊರ್ಪಿಯೋಗ ಇಂಗಿಜಿಯ ಪುಣ್ಯವದಿ ಸಂತಾನ ಭಾಗ್ಯ ಅವಳು ಬಿಟ್ಟಿನ ಆಸೆಗೆ ಕೊಡಾದ ಆಮೇಲೆ ಇಲ್ಲಿ ಬಂದ ಬೇಟನೆಯಿಂದ ದೇವರನ್ನ ಬೇಕರಿಕೆ ಪೂಜೆಗೆ ಯಾರು ಮತ್ತೊಂದು ಬಟ್ಟೆ ಸ್ವಾಮಿ ಬೆಳಗ್ಗೆಯನ್ನು ಉಡಲ್ಲ ಮೇಲೆ ದೇವರಿಗೆ ಏನಂತೆ ಕೊಟ್ಟೆ ಯಾರು ಸುಳ್ಳು ಪಾತ್ರ ಬಂದೆ ಉಳಿದರ ಬಲ್ಲಿ ನಿನ್ನ ಮನಸ್ಸಿಗೆ ಅಂತ ಏನಾಗ್ತದೆ ನಿಂತು ಗೊತ್ತಲ್ಲ ಆದ್ರೆ ಗುಂಜಿ ಮಾತ್ರ ನಿರ್ಧಾರ ರಾಣಿ ಮಾತ್ರ ಸತ್ಯವೇ ನೆನಪುದಿವಳ ನಮ್ಮ ಜೀವನಡು ಜೋಕ್ಲು ಆಯ್ತು ನಾಂದ ನಮ್ಮ ಜೀವನದ ಅಖೇರಿತ ಬೆಳಿಗ್ಗೆ ಬಂದ ಜೋಕ್ಲೆ ನಮ್ಗೆ ಇಚ್ಚಿ ನಾಂದ ಯಾನೇ ನಿನ್ನ ಬಾಲೆ ಈಯೇ ಎನ್ನ ಬಾಲೆ ಇಂಗುವೆ ದೇವರಲ್ಲಿದೆ ಉತ್ತರ ಸಂಘ ಆಯ್ತು ಈ ಕಾರಣ ಒಂದು ಕೊಡಲಿ ಅವಲೆಕ್ಕ ಇರಗೆ ಸುಲಭಕ್ಕ ಕೋಲ್ಪಲ್ಲಿ ಬಲಾತ್ಕಾರದ ಪ್ರಕರಣ ತಲುಪಬಹುದು ಅವೆಲ್ಲ ಉಡೇವಿ ಮಾತನಾಡು ಅತ್ತೆ ಅವ್ರು ಅಂಚ ತೆರೆದುಕೊಂಡು ನೀವು ಅಂಚತ್ತೆ ಚೋಕಲೆ ಹಾಕಲಿ ಕಾಪಿಸಿದುಕೊಂಡು ನಂಗೆ ಒಂದು ಪುತ್ರ ಸಂಘ ಓಡಿ ಯಾರ ಮನೆಗೆ ಮನೋರಂಜನ ಕಾರಣ ನೋಡುದು ಯಾರು ಬೇತೇನೆ ಮತ್ತೆ ಅವಳಿಗೆ ನನ್ನ ಸಂತಾನ ಓಡುವಂತ ಕಥ ಅಂದೆ ಅದಕ್ಕೆ ನಿಕಟಿತ ವಯನಂಚಿನ ಒಂದು ಅವಧಿಯನ್ನ ಇದು ಕೊಟ್ಟೆವು ಆಜೆ ತಿಂಗಳು ಒಂದು ನಿರ್ಧಾರಕ್ಕೆ ಬರೋಡು ಒಂದು ಬಡವಿ ಆಡವ ಅವು ಶ್ರೀಮಂತದಿ ಆಡವ ಅವನಿ ಪಣ್ಣ ಮದಿಮೆ ಅವಳು ಪಡಿಸ್ತಾರಪ್ಪ ಮದಿಮೆ ಹಾಕು ಎಂತ ಯೋಗ ಪೊಚ್ಚ ಯೋಗ ಓಡು ಮಂತಾನು ಇಲ್ಲು ಕಟ್ಟಾರೆ ಮದಿಗೆ ಒಂದು ಮಂತ ದುಡ್ಡಿದ್ದು ದಾಪಿದ ವಿಷಯಗಳಾಗ್ತದೆ ಇದು ಆದಿತ್ಯ ಹೋದ ಗಡು ಕೊಡ್ತೇವೆ ಈ ಮಕ್ಕಳ ಅವರು ಇಟ್ಟಿದ್ದಾರೆ ಬೇಜಾರ ಐಕೊಂದು ಸಾಧಿ ಬಂದ ಒಂದು ಉಪಾಯ ಈ ಅರಮನೆ ಇತ್ತಂಡ ಈಗ ಅಮ್ಮೆ ಮತ್ತೆ ಮೋನೆ ತೂನದ ಈ ವಿಷಯಗಳು ನಕ್ಕೊಂಡು ಅಪ್ಪಗೆ ಇದೆಲ್ಲ ಬೇಜಾರಾಗ್ಬೋದು ಅರೆಲ್ಲ ಬೇಜಾರ ಒಂದು ಸಾಧಿ ಬೇಜಾರಲ್ಲಂತೆ ಆದಿ ತಿಂಗಳು ಗಡು ಕೊಡ್ತೇವೆ ಆದಿ ತಿಂಗಳು ಮುಟ್ಟ ಈ ಅರಮನೆಗೆ ಕೊಟ್ಟು ನಮ್ಮ ಇದಾಗಿ ತೀರ್ತಾರೆ ನಮ್ಮ ತಿರುಗಿರ್ಬೋದು ಮತ್ತ ತಿರ್ಗಬಹುದು ಆದಿ ತಿಂಗಳು ಖರೀದಿ ಬಂದಾಗ ಆಗೆಲ್ಲ ಮದತ್ತು ಮದತ್ತು ಎರಡು ಆದಿ ತಿಂಗಳ ನಮ್ಮ ಇದ್ದೇನೆ ಮುತ್ತಂದೆ ನಮ್ಮ ಪಾದಯಾತ್ರೆ ತಿರುಪತಿ ಕ್ಷೇತ್ರ ತಿರುಪತಿಗೆ ಹಾಗೆ ಆದಿ ತಿಂಗಳು ನಡೆದು ನಮ್ಮ ನೀರಿನ ಸಮಸ್ಯೆ ಅಲ್ಲಿ ಸಮಸ್ಯೆ ನಮ್ಮ ಕಡಲವರೆಗೆ ಕಡಲವರೆಗೆ ಏನು ಜಗತ್ತೇರಿ ನೀರು ಮತ್ತು ನಗುಲೆ ಮಳೆ ಬಾಟ್ ನಗುಲೆ ಮೋಡ ಸರಿ ಮಲ್ಕ ನಗುಲೆ ಬಲೆ ಸರಿ ಮಲ್ಕ ನಗುಲೆ
ಯಾಂಡಲ ವನಸ್ಸು ನಮ್ಮ ನಾಡೋದು ಬರ್ತದೆ ಈ ಕಾರಣಗಳು ಗೊತ್ತಿಲ್ಲ ತುಳುನಾಡದಲ್ಲಿ ಸಂಸ್ಕೃತಿ ಕೆಂಚವು ತುಳುನಾಡದ ಕೊಂಡವನಾಗ ಎಡ್ಡೆಕು ನಾವು ಇಂಚಿನಪ್ಪ ದಾದಂತ ಕೇಳಿ ಒಂದು ಇಲ್ಲದ ಸೊಪ್ಪು ನನ್ನದಿಲ್ಲದೆ ಕೊರಡಲ್ಲ ನನ್ನದೇನು ಕೊರಡಲ್ಲ ಪ್ರತಿದಿನ ಯಜಮಾನ್ರೆ ಕೇನಂದ್ರೆ ಆ ಕೊಂಡ ಒಳ್ಳೆಯ ವನಸ್ಸು ಕೊರಟನಲ್ಪ ತುಂಬು ಬಿರದು ದುರುಕಿ ವನಸ್ಸು ನಲ್ಕು ಬಾಕಿದ ಬುಕ್ಕ ಬುಕ್ಕ ಆ ಎಡ್ಡೆ ಗುಣ ಇದ್ದಿಂದ ನಮ್ಮ ತುಳುನಾಡದಲ್ಲಿ ಒಬ್ಬರು ಆ ಸಂಸ್ಕೃತಿ ಬರ್ತೀನಿ ಅಪ್ಪಮ್ಮೆ ಆ ಜೋಗಲಿಯಲ್ಲಿ ಕಲ್ಪರುತ್ತೆ ಮನೆಯ ಮೊದಲ ಪಾಠಶಾಲೆ ದಾಯ ಮಾಡ್ತೇವೆ ಅಪ್ಪಮ್ಮೆ 50 ಕಲ್ಪಂಡ ಶಿಕ್ಷಕ ನೂದು ಕಲ್ಪ ಅದ್ರ ಕಲ್ಪನೆ ಇದ್ದವರ ಬೇರೆ ಬೇರೆ ಕೂಡಿಸ್ಬೋದು ಆ ಉದ್ಯೋಗ ಅದಕ್ಕೆ ನಮ್ಮ ಮೂಲಕ ಕೊಂಡವನಾಗಲಿಕ್ಕೆ ಅದು ಮಹತ್ವ ಅದಕ್ಕೆ ಮಾಡೋದು ವನಸ್ಥ ನಿರೀಕ್ಷೆ ಓಡಿಸಿ ಖಂಡಿತ ಕೊರ್ಪೆ ಮಾಡ್ಕೊಳ್ಳೋ ನಿರೀಕ್ಷೆ ಕೂಡು ಒಂದು ವೇಳೆ ಕುರ್ಚಿ ಅದ್ರ ಒಣಸು ಮಾಡ್ಕೊಂಡ್ರೆ ಬೈಪಾಯಿವಾರನ್ನು ಕಟ್ಟಿ ಹತ್ತಿರಬೇಕು ಅಸಲಿ ಬೇಜಾರ ಬಂದಿಗಿದ್ದರೆ ಎಷ್ಟು ಸಮಯ ಆಗ್ತದೆ ಯಾನು ಉಂಟಿಗಿಲ್ಲವು ಇಟ್ಟು ಉಂಡ್ರೆ ಅವು ಸರಿ ಒಣಸು ನನ್ನ ಕಟ್ಟಿಗಳು ಪರಿಹಾರ ಮೂಲಕ ನಮ್ಮ ಭಾಗ ಹೋಗ್ಬೋದು ಹಂಗೆ ಹೋಗ್ಬೋದು ಅವ್ರು ಉಪ್ಪು ನೀರುತ್ತೆ ಉಪ್ಪು ನೀರು ಪರಿಹಾರ ಆಗ್ತದೆ ಅದ್ರ ಬರಕು ಅಂಚ ಅದ್ರ ಬರಕು ನಂಗೆ ಹೊರಟೆ ಎಂಟು ಜನ ಮಾಡಿ ಎಲ್ಲ ಬಿಡದಿದೆ ಈ ಸತ್ಯನ ಮಾಡಿದ್ರೆ ಆ ಚಿಂತೆ ನೋಡಿ ಮತ್ತೆ ಸಮಯ ಇದೆ ಬದುಕುವಂತಿನ ಬದುಕುವೇರ ಹರ್ಪಿಳ್ಳರಿಗೆ ಮುಪ್ಪು ನೀರು ಕೊಟ್ಟೇವೆ ಅಪ್ಪಾಜಿ ಸೈಕಲ್ ತೋಡ ಇನ್ನೊಂದು ಸಾಧನೆ ಮಾಡ್ತೀನಿ ಅಂತ ರಸರು ಸಂಬಂಧನೇ ನಮ್ಮ ಅವನೇ ಸಂಬಂಧದ ಧಿಕ್ಕಾರ ಮಾಡಲ ಬಿಡಾಯ ನನ್ನ ಅಪ್ಪಾಜಿ ಸೆರೆಮನೆ ಹೆಚ್ಚು ಬಿಡ್ಬೋದು ನಿಮ್ಗೆ ಗೊತ್ತುಂಡು ತುಂಬತ್ತಾದ ಆ ಮಗೆ ಬರತ್ತೆಲ್ಲ ಬಾಳಿ ಅರಸು ನಮಗೆ ఆయన ತೆಗೆಪ್ಪೋಡು 5 ಮರಪೇ ರಸನು ವೈದ್ಯ ಮಾಡೋದು ಸೆರೆಮನೆ ನನ್ನ ಅಪ್ಪಾಜಿನ ಬಿಡ್ಬಾರು 5 ವರ್ಷ ಈ ಊರ್ದ ಅರಸವಾದ ಮೇರೆಯೋಡು ಇಂದು ಎನ್ನ ಅಪ್ಪಾಜಿನ ಆಸೆನ ಪೂರೈಸೋಡು ಇದೇ ನನ್ನ ಆಸೆ మన దాన ఊరుబడు పల్లె రాత్రి పగిలి పగిలి రాత్రి ಯೋಚನೆ ಮಾಡ್ತನ ಗೋವುಳ ಮಂಡೆಗೆ ಹೋಗ್ಬಿಟ್ಟು ಸುದ್ದಿವಂತನಿಗೆ ಅಮ್ಮೆ ಬಾಬು ದಾನ ಸಮಾಧಾನಿಗೆ ಬರತ್ತೆ ಆದಿ ನಿಮ್ಮ ಊರು ಬಿಡಿಗೆ ಒಂದು ಯಾವ ನಮ್ಮಿನ ದೇವರೇ ನೀ ಸಾಧ್ಯ ರೂಪಾಯಿ ಅಂದಪ್ಪಣ ಸಾಧ್ಯ ಬರ್ಬೇಕು ಕುಳಿತು ಕುಳಿತು ಕನ್ನಡ ನೀರೇ ಬರ್ತಾರೆ ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ ಒಂದು ನಾಲಗೆ ಅಕ್ಕ
ಮಾನವ ಜನ್ಮ ದೊಡ್ಡದು, ಅದನ್ನು ಕಾಳು ಮಾಡದಿರೇ ಈ ಉಚ್ಚಪ್ಪಗಳಿಗೆ ಹೆಚ್ಚಿನ ಮತಗಳಿಗೆ ಒಂದು ಮಾರ ಅಂದಿನ ಮತ ಓದಿನ ಬಗ್ಗೆ ನಮ್ಮ ಮನಸ್ಸು ಪರಿವರ್ತನೆ ಮುಂಚಿನ ನಮ್ಮ ಸಂಬಂಧವಾದ ಆಯ್ಗರಡೆ ಮತ್ತು ಮತ್ತೆ ಒಂದು ಮಾತಾಡುದು ಯಾರು ಎಟ್ಟೆ ಮತ್ತೆ ಬುಕ್ಕ ಓದಿ ಓದಿನ ಬುದ್ಧಿ ನಿಂಚೆ ಸಾವು ಎಂಟು ಬಂದಿದೆ ನೀವು ಮರಣ ಉಂಟೊಂದು ನರಮನೆಗೆ ಸಾವು ವಾಚು ತಾನೆಂದು ಬಂದ್ಬಿಡು ಎಲ್ಲೇ ಬಾವೆ ಸೈಪಿಗೆ ಎಲ್ಲ ಈ ಸೈಪಗೆ ಐದು ಗಿರೋದಕ್ಕೂ ಸೈಪಿಗೆ ಪಕ್ಕ ನೆಟ್ಟದಕ್ಕೂ ಸೈಪಿಗೆ ಮಾರೆ ಅಂತ ಐನೂರು ಸೈಪ ಹಿರಿಯ ರಜೆಗಳು ಸಮ 6 ಸೈಪುಜೆನೆ ನಮ್ಮ ಮಾತ ಸೇರ್ತಾರೆ ಮಾತೆ ಯೋಚನೆ ಮಾಡ್ಕೊಂಡಾಗ ಯಾಮತ್ತಿನ ಸರ್ವತ ತಪ್ಪು ಒಂದು ವರ್ಷ ಬಂದ ಮೇಲೆ ಸುದ್ದಿಗೆ ಆದಿ ತಿಂಗಳು ವಿಚಾರ ಮನೆಗೆ ಕಡಲ ಬಳಿ ಅಂದಿಗಳು ಈಗ ಯಾಮ ನಿರ್ಧಾರ ಮತ್ತೆ ಬಾವ ಏಪೆಯನ್ನ ಬಾವೆ ಅರಮನೆ ಇಚ್ಚೇನಾ ಈ ಶ್ರೀಕಾಂತಲ್ಲ ಇಚ್ಛೆ ನೀರು ಕೊಡ್ತೇವೆ ಮೂರು ಸಾಹಿತ್ಯದಲ್ಲಿ ಅದರ ಪಾತ್ರ ಪುಣ್ಯಾತ್ಮ ಕನ್ನಡ ಕನ್ನದಕ್ಕೆ ಬರ್ತದೆ ಈಗಿನ ಸಾಹಿತ್ಯ ಕೇಳಿಗೆ ಏನಿದೆ ಪುಸ್ತಕ ಪುಸ್ತಕ ಬರ್ತದೆ ಅಂತೆಲ್ಲ ಅದು ಕುಳ್ಳೊಂಡೆ ಗೊಡ್ಚಿ ಮಾಡಿದ್ರೆ ಯಾವ ಅರಮನೆ ಮುಡಿಯ ಬ್ರಹ್ಮ ವಿಷ್ಣು ಈಶ್ವರೇ
ಶಿಕ್ಷೆ ಆಗೋದು ಐಕೆ ನಮ್ಮ ಕನ್ನಡರಿಗೆ ಇದಕ್ಕೆ ಅವೆಲ್ಲ ಆಗಿದೆ ಕಡಲ ಅಂಚೋಜಿ ಭೂಮಿಯ ಕುದುರು ಮಂಪೆ ಕುದುರು ನತ್ತು ಭೂಮಿ ಕುದುರು ಮಂಪೆ ಜಾಗ ಒಬ್ಬ ಕ್ಲಿಯರಿಗೆ ಪರಿಚಯ ಭಾವ ಹಂಚಿನ ಮಾತಿರುವುದು ನನ್ನ ಭಕ್ತಿ ಗಿಡಪೈ ನೀನು ವರ್ಷ ಪರಿಚಯ ಇತ್ತೇ ಗೋಂಡೆ ಕಡಲ ಗಡ್ಡ ಬರ್ಬೇಕು ಕಾಂತಿರ್ ಬರ್ತೇವೆ ಶ್ರೀಕಾಂತೇರು ಬರ್ತೇವೆ ಓ ಅದು ವ್ಯವಸ್ಥೆ ಇದೆ ಮಾಡ್ಬೋದು ಓಡಬೇಕು ನಮ್ಮೆಲ್ಲ ಪರಿಚಯ ಇದೆ ಇನ್ನೊಂದು ಓಡದ ವ್ಯವಸ್ಥೆ ಇದೆ ಮಾಡ್ಬೋದು ಯಾನಿಲ್ಲ ಓದ್ ಮಾಡ್ಬೋದು ಆಚೆ ತಿಂಗಳು ಕಾಪು 5 ರೂಪಾಯಿ ಕಾಪು ಅಂದ್ರೆ ಚೀಟಾಗಿ ಹಾಕೋಲ್ಲ ರಜೆಗೆ ಈ ನಾಮಿ ಕಡಲ್ಲ ಮಾತಾಡ್ಬಿಟ್ರಿ ಆದಿ ತಿಂಗಳನ್ನ ಕೈ ತಪ್ಪಿ ಇದಕ್ಕೆ ತಪ್ಪವನ್ನು ಎಂತುಕೊಳ್ಳುವೆ ಕಡದರಿಂದ ಕಟ್ಟೆಗಳ ಒಳ್ಳೆ ಸಾಹಿತ್ಯದಲ್ಲಿ ಶ್ರೀಕಾಂತ ಲಾಭ ಓಡದ ಸ್ವಾಮಿ ದೇವರೇ ಮೇಲೆ ಓಡು ನರಮಣಿ ಬರಂದಿಲ್ಲ ಕಪಾಲ ಈ 1 ಜನ ನಾನು ಓಡೋದ 3 ಜನ 30 ಜನ ಕೂಡ ಓಡೋವು ದಾನ ಮಾಡ್ರೆ ಬಾಕಿ ಇರಬೇಡ 30 ಜನ ಮನೆ ಸುಮಾರು ಮಾಡ್ಕೊಡ್ತೀಯ ದುನ್ನದ ವ್ಯಕ್ತಿ ನಾವು 3 ಜನ ದುನ್ನದ ವ್ಯಕ್ತಿ ಕರ್ತಿಗಳು 3 ಜನ ಎತ್ತುಕೊಂಡು ನಾನು 30 ಜನ ಕಾಡೋದು ಹೋಗ್ತೀನಿ 4 ಮಟ್ಟ ಇರ್ತೀವಿ ಅವನಿಗೆ ಅನ್ನೋದು ಇಲ್ಲಿ ಬದುಕು ಮತ್ತೆ ಗೋಡೆ ಅಂತ ಬರ್ತೀನಿ ಏನ ಹೇಳ ನೀ ಇದು ಕರ್ಕೊಂಡು ಹೋಗ್ತೀಯ ಬರ್ಬಾರ ನನ್ನ ವಯಸ್ಸಂಗತಿ ನನಗೆ ಅದೇ ಓಡು ಯಾನು ಅಕಸ್ಮಾಗಿ ಗೊಬ್ಬರ ಯಾರ ಬೀಳ್ತೀನಿ ಯಾನು ಕಡಲ ಮತ್ತೆ ಅದೇ ಬಾಜಿಯಲ್ಲ ಹಾಕೊಂಡು ಮನೆ ಗುರು ಬಾಜಿಯಲ್ಲಿ ಬರು ಕೊಲ್ಲಿಗೆ ಬಾಜಿಯಲ್ಲ ಹಂಗೆ ಕಡಲ ಮತ್ತೆ ಓ ವಿಷಯ ಸಾಧಿಗೆ ಊರು ಇರುತ್ತಾ ಊರು ಸಾಧಿಗೆ ಮೇಲೆ ಗಟ್ಟಿ ಅಂತ ಕೈ ಕಾಲ ನಿಕ್ಕೆ ಬೋಡ ತಿರುಗಿ ಇವತ್ತು ಅಣ್ಣ ಕದಂಬು ಅಂತ ಹೇಳಿ ಕೆಂಪು ಏನೋ ಗಾದ ಕೆಂಪು ಎಂತ ಅಂಗಿನ ಮಳ ಬರ್ತಿ ಕೋಳಿ ಎಡ್ಡೆ ಕೆಟ್ಟೆಟ್ಟೆವರು ಮಾಡಿ ಕೆಟ್ಟೆಟ್ಟವರೇ ಒಟ್ಟು ಈರೇನು ಎಂತ ಕಿತ್ತನ ಒಂಜಿ ಬಾಬದ ಪೈಸೆ ಕೊಡ್ಸಿ ಎಲ್ಲ ಇದ್ರು ಆ ಕುಳಿ ಹೋಗುದು ಇವನೇ ಗೊತ್ತಾಡತ್ತ ಈ ನಿನ್ನ ಪುನಃ ಇಲ್ಲ ನೀರ ಮಿತ್ತಡೆ ಓಡ ಸಾಗುನ ಪುಲ್ಲು ನೀಲಿ ಕಡಲದ ನೀರ ಮಿತ್ತಡೆ ಓಡ ಸಾಗುನ ಪುಲ್ಲು ನೀಂದು ನೀಂದು ಮೆಲ್ಲ ಪೋಪುನ
ಏನನೇ ನಮ್ಮದು ಬಸ್ ಅಂಚಿದ ಪರಚುಲ ಪಾಚೋ ಪಾಚೋ ನಮ್ಮ ಓಲಿಪಿನಾಗ ಓಡಿ ಬರ್ತಿ ಎತ್ತಿ ನಮ್ಮ ಊರೇ ಒಂಚೆ ಗೊತ್ತ ಸುತ್ತ ನೀರುಂಡು ಅಂಚಿನ ಮೇಲೆ ತಿಳಿದಿರು ನಡುವೆ ಒಯ್ಯ ಉಂಟು ಮಿತ್ತದಂಚೆ ಕಾಡು ಉಂಟು ಓಡೋಡು ಬಂದಿದ್ದೀರ ನಮ್ಮ ದಾದ ಇದೆ ಇದೇ ಒಂದು ಗಾಳಿ ಬರ್ತಿ ಓಡ ಮಕ್ಕಳಿಗೆ ಇದು ಬಾವೆ ಏನು ಬಾವೆ ಬಾವೆ ಹೊಡಿಬೇಕು ಏನೇ ಗೊತ್ತು ಓಡೋದಾದ್ರು ಒಳ್ಳೆ ಓಡದಾಗಲೇ ಒಂದೇ ಗೊತ್ತು ಸಾರೈ ಗೋಲೋಡು ಪೋಯಿಲ್ಲ ಕರೆಕ್ಟ್ ಮಂಡೆ ಮಾತ್ರ ಓಡಿತ್ತು ಒಬ್ಬೊಂದು ಮಲ್ಲ ತೆರೆ ಬರ್ತದೆ ತೆರೆ ತಾಮೇಕಿ ರಟ್ಟ ತಾರ ಇನ್ನೊಂದು ಕುಕ್ಕ ತೋಚಿ ಬಿಟ್ಟೆ ಬದುಕು ತೋರಿ ನಮ್ಮ ರಟ್ಟ ಜನ ಅಂತ ಓಡೋಣ ಬದುಕಲ್ಲಿ ಹೌದು ನಮ್ಮ ಮಾಮ ಇಕ್ಕಂಡೆ ಈಗ ನಮ್ಮ ಇತ್ತಿನ ಓಡಲು ಅವ ಎತ್ತ ಬಿಡು ಕೊಯ್ಯತ್ತ ಅಲ್ಲ ಅಲ್ಲ ಅದರ ಮಚ್ಚೆ ದೊಡ್ಡದು ನರಮನೆಯ ಕೊಚ್ಚದ ನರಮನೆಯ ಮಧ್ಯೆ ಅವನಿಗೆ ಗೊತ್ತಿಗೆ ಒಂದು ವಾಹನ ನಮ್ಗೆ ಗೊತ್ತು ಅವನಿಗೆ ಕಣ್ಣು ಸ್ವಲ್ಪ ನಿಂತುಕೊಂಡು ಒಂದು ಯೋಚನೆ ಆಗ್ತದೆ
ఓడికి ఉండాలి ಹಾಗೆ ನಮ್ಮ ಪಾತ್ರ ಒಂದು ಮನಸ್ಸು ಒವ್ವಾವಜಿ ದೈವದ ದೋಷ ಈಗ ಮಲ್ಪುನಾಗ ಆಕೆ ಬಂದು ಪಾತ್ರೆ ಕೊಡಿ ಸಮಾಧಾನ ನೆನ್ಕೊಳ್ಳಿ ನನ್ನ ಏನೋ ಸದಸ್ಯರು ಬಂದ್ರೆ ಅದಕ್ಕೆ ನಮ್ಮ ಬಂಗಡಿ ಸುಂದರ ಮನಿ ಕೊಡಿಸಿ ಮಲ್ಲ ಮಾಡುವ 50 ಮನಿ ಯಾಕಂದ್ರೆ 4 ಜನರ ಪರಿಸ್ಥಿತಿ ಅಂಚ ಒಂದನ ಸ್ಥಿತಿ ಇಂಚ ಎಲ್ಲೊಂದು ಬರ್ತದೆ ಕುಕ್ಕದ ತಪ್ಪು ಮಾಡ ಕಟ್ಟೋದು ಅಯ್ಯೋ ಗಾಡಿದ ಬೋರ್ಲಿನ ಕೆಟ್ಟಿದ್ದು ಮಾಡಲು ಹೌದಾ ಅಮಸರು ಬರ್ತೀನಿ ಹಿಂಗೆ ಓಲಾ ದೋಸೆ ಮೈ ತೊಂದಿತ್ತು ಕಟ್ಟದ ಮತ್ತೊಂದು ಗೊತ್ತು ನಂಗೆ ಭಾಷೆ ಬರ್ತದೆ ಆಗ ಒಂಜರ ನಮ್ಮ ಗಿರಿಯ ಅಗಲ ನಮ್ಗೆ ಮೇರಿಯೇ ಹಿಂಗೆ ಬಾಯಿಲ ಆರ್ಬಿಟ್ಟಿಗೆ ಜಿಂಕೆ ಕೊಂಡಿ ಬಂಡ
ಬಣ್ಣದ ಒಂದು ಮುಂದೆ ಮಾರುತ್ತ ಗಾಳಿಗೆ ಓಡೆ ಮಗು ಹೆಂಗುದು ತಿರುಗಿ ಓಡೆ ಹೋಗುದು ಗೊತ್ತಾಗಿ ಈ ಜಾಗ ಇರುವ ಮುಖ್ಯ ಆತನ ಒಂದು ಜಿಂಕೆ ಬರ್ತದೆ ಆತನ ಒಂದು 4 ಜನ ಬರ್ತೇವೆ ಆತನ ಈ ಕೊಂಡು ಬರ್ತವೆ ಅಡ್ಚೋಡ ಅಂತ ಆತನಿಗೆ ಜಿಂಕೆ ಬರಿಪುಣ ಎಂಬುದು ಆ ಜಿಂಕೆಯನ್ನು ಪತ್ತೊಂದು ಆದುಕೊಂಡು ಪತ್ತದು ಕೊಡಿ ಪತ್ತದು ಕೊರನೆ ಬುಕ್ಕ ಈ ಸೊನ್ನಗೆ ತೂನು ಕೋಪ ಮಾಡಬೇಕು ಹೋಗವರಿದ ಕಾರಣ ಉಂಟು ಜಿಂಕೆ ಬರ್ತೇವೆ ಬರ್ತೇವೆ ಬೇರೆ 4 ಜನ ಬರ್ತೇವೆ ಅಚ್ಚೋಡ ಬಂಡೆ ನಿಗಳ ಭಾಷೆಯಲ್ಲಿ ಅರ್ಥ ಇದೆ ನಾವು ಅಚ್ಚೋಡ ಬಂಡೆ ಭತ್ತೊಚ್ಚಿ ಬುಡು ಬುಡು ನಿಮಗೆ ಭತ್ತನೇ ಹೋಗ್ತಾರೆ ಕಾರಣ ಉಂಟು ಜಿಂಕೆ ಏರ್ನ 3 ಸಾಂಕಿನ ಜಿಂಕೆ 3 ಏರಿ ಈಗ ಕಾಡಿದ ಅರಸುವ ಮಗಲು ಮೋಡು ಈಗ ಕ್ರಮಂಡು ಪ್ರಾಗ ಬರ್ತಿನ ಚಿತ್ರ ಕೊಟ್ಟು ಮಗಳಿಗೆ ಸರಿಗಟ್ಟು ಬದು ಬರ್ತಿದ್ದೀರ ಮದುವೆ ಆಗಿರ 6 ಸಾಂಕಿನ ಜಿಂಕೆ ಅದರೊಂದು ಮುಖೇರಿ ಅದರೊಂದು ಬಕ್ಕಿ ಐದಕ್ಕೊಂದು ಬಲಿ ಕೊಡ್ಕೊಂಡ ಕ್ರಮ ಇದೊಂದು ಮಳೆ ಕೊಂಡು ಬೈಚಿ ಮದುವೆ ಆಗ್ತಿಜಿ ಅಂಚಾದ ಮೊದಲು ಸಿದ್ಧಾಂತ ಇಂಚ ಬದುಕಡಿ ಯಾರು ಮದುವೆನೇ ಆವಂದೆ ಕೊಲ್ಲುವೆ ಯಾರು ಸಾಕಿನ ಜಿಂಕೆ ಎಂಟು ಬೋಡು ಕಣಂತು ಕೊಂಚಾಡ ದುಬ್ಬು ಬೋಪುಳ ಕೆಚ್ಚಿ ಅವ್ರು ಕಿಡಿತಲಕ್ಕೆ ಬಂದಿರಲಿ ಕಣಪನ ಮನಸ್ಸಿಗೆ ಯಾಳೆ ತುಂಬ ಕೊಳಂಬೋ ಹೆಚ್ಚಿನ ಶ್ರೀಲಂಕಾದ ರಾಜ ಒಳಮಗನ ಪುನಃ ಇದರ ಭಾಷೆ ತುಳು ಬರ್ತಿರ್ಲ ಕಲ್ತು ಜಿಂಕೆ ಕರೋಡು ಒಳಗಡೆ ಚಿತ್ರ ಮನಸ್ಸಲ್ಲಿ ನಾನು ಇದೊಂದು ಬೋಪೆ ಅಂಚೆ ಇರುವರೆ ಒಟ್ಟಿಗೆ ತುಂಬ ಬೋರೆ ಆಗ್ಬಿಟ್ಟು ಏನಾದ್ರು ಒಯ್ಯಾಳಿತು ಒಬ್ಬೊಂದು ವಿಷಯ ನಾನು ತುಂಬ ಬೋಪನ ಚಿತ್ರ ಜಾಗೆ ಬಾರಿ ಸಂಚಿಕಾರದು ಅವನಿಗೆಲ್ಲ ಈ ತುಳು ಭಾಷೆಯಲ್ಲಿ ಮಾತ್ರ ಬಾತ್ಯರೆ ಪೋರ್ಚ್ ಯಾಕಂದ ಇತರ ಭಾಷೆಗಳ ಎಂಕಲ ಭಾಷೆಗಳ ಅಜಗಜಾಂತರ ವ್ಯತ್ಯಾಸ ಆಗ್ಬಿಡು ಅರ್ಥ ಅನರ್ಥ ಆಗ್ಬಿಡು ಅಂಚದವ್ರು ಬಾತ್ಯ ರುಚಿ ತುಂಬ ಬೋಪೆ ಅವರ
ನಮ್ಮ ಊರುಡಿಯರು ಗಾಯದ ಕುಂತಿಕ್ಕಿದ್ದಾನ ಅಣ್ಣ ನಮಸ್ಕಾರ ಕೈ ಮುಗಿದೊಂಡೆ ತೊಲ್ಮೆ ಸಂದಾಯ ಅಂಜೆಗಳ ಕಾರಣದಕ್ಕಿನ ಬಾಸಿಡಿ ದಬಾಕು ದಬಾಕು ಗೊಪ್ಪುನ ಅಂದ ಐಕೆ ತೊಂದಿಕ್ಕೆ ರೂತ ಇರುವ ಎರಡು ಮುಜುಂಡು ಬದವ ಬಣ ಸಮಾಚಾರ ಬೇರೆ ಯಾವು ಯಾಕಂದ್ರೆ ಕಾರಣದ ಪೂಜೆದ ಬಟ್ಟೆ ಈ ಪೂಜೆ ಭಟ್ರು ಎನ್ನ ಊಟದ ಭಟ್ರು ನಿಗದಿಯನ್ನು ಆತ್ಮಹತ್ಯೆ ಮಾಡ್ತಾರೆ ಮಂಡ್ಯದ ಅರ್ಧಂಬರ್ಧಪುರ ಮೂರು ಪುರ ಬೇರಂಕಾಯಿ ಬೇರಂಕಾಯಿ ಬಳಸಿ ಅರ್ಧ ಬೇಟೆ ಒಂದು ಬೇರಂಕಾಯಿ ಬಂಡ ಬೇರೆ ಬೇರೆ ಬಂದು ಅಂದ ಮಂಜು ಮೇಲೆ ದಿನ ದ್ರಾಕ್ಷಿ ಸಮಾಚಾರ ಗುಣಕ ಅಂಜ ಪುನಃ 5 ದಿನ ಗೋದವರಕ್ಕೆ ಹಾಕ್ತಿದ್ದೀನಿ ಅಲ್ಲ ಸಮಾಚಾರ ಯಾರು ಎಂಕಲ ಮುದ್ದೆ ಕಾಡ್ದ ಮಹಾರಾಜರು ಕೊಂಬು ಮಾಸ ನಮ್ಮ ಉರುಡು ಮಾತ ರಾಜರ ನಗರ ಒಂದು ಕಿರೀಟ ಪೇಟ ದೀಪೆ ಅದೆಂಕಲ ಕಾಟಿ ಎರಡು ಕೊಂಬುಂಡ ಅಪ್ಪಳು ಕಾಟಿ ಇಂಗುನಗನೆ ಕೋಡಿಗೆ ಇಂಗುನಗ ಕೊಳಂಬೆ ಉಮೇಶನ ಗುಳಿಗಂತ ಕೊಳಂಬೆ ಬಳಸಿ ಮರೆ ಕೊಳಂಬೆ ಬಂದ ನೀರು ದೋಸೆ ಕೊಳಂಬೆ ಬಂದ ನೀರು ದೋಸೆ ಬಜಿತೆ ಬಂದ ಚಟ್ನಿ ಕರಬೋಡ ಕರಬೋಡ ಕರಬೊಟ್ಟಿ ಅನ್ನ ಕುದರಿ ಕರಬೋಡ ಕರ 2
ಎತ್ತೋಬಹುದು ಯಾರು ಹೆಚ್ಚಿನ ಮಲ್ಪಡ ಅಂಚೆನೆ ಮಲ್ಪು ತುರುಕುಬಹುದು ಅದಕ್ಕೆ ನಮಸ್ಕಾರ ಹಾಕಿರೋದು ಹೆಂಗರ ಪಾಸೆ ಗೊತ್ತಾದ ಪಾಸೆ Moone, ini muda tu tu ji. Dari itu betul. Dia orang unggal mina. Oh ya pak. Siapa tu? Ini kita balik je. Kita balik je. Ibu le, mami le, sama tu. Allah jangan temul pada. Aku itu untuk tu. Ondi. Macam ni apa? Nama lagi baca naga. Tahu tu mana? Apa? Ini tu tu dia. Nama kaita. Kau saya lo. Malah tu. Malah tu. Anda itu ular apa lagi tu? Masker. Eh, itu mana? Kalau tu kami balik. ನಮಸ್ಕಾರ ಮಾಡಲಿಕ್ಕೆ ಅಭಿದಾನ ಎಟ್ಟೆ ಹೊಡಿ ಎಟ್ಟೆ ಹೊಡಿ ಎಟ್ಟೆ ಹೆಂಗಲ್ಲ ಬಾಸಡಿ ಓಂಕ್ರಾ ಓಂಕ್ರಾ ಭಾಸ್ಕರ್ ಎಂದು ಓಡೋಡ್ ಬರ್ತೀನಿ ನಮ್ಮ ಊರಿಗೆ ದೈವ ದರ್ಶನ ಹಾಕು ಕತ್ತಲೆಗೆ ಕೈಗೊಳ್ತಾರೆ ಮೂಲೆ ಕಟ್ಟೆ ನಾನೇ ಊರು ಬರ್ತೀನಿ ಓಡ ಮಾಡಿ ಭಾಗ್ಯ ತುಂಬ ఎక్కడే పడ్డే అనేది తులుబడు నిన్న బాసీలు కొంత బాసీలు చూడండి ఈ నిన్నటికే బాసీలు ఉందిలా అయితే నిన్న తులుబడి గాడిపోడి పంట ఈ మరలే మరలే గడపడి మరలే మరలే ഞാൻ ഊർജ അത് സുലഭം കൊടുപ്പിനത്ത് എന്ത് ಒಂದು ವೇಳೆ ಲೇಂದ ಎಂಟು ಕೋಪ ಮಿನಿ ಬರ್ತದ ಏದೇ ಎತ್ತರ ಪಡಿ ಯಾನು ಮೊರಂಪು ಕಾಣ ಬರ್ತ ಹಾಕು ಎಪ್ಪಂಡೆ ಒಟ್ಟೆ ಎಲ್ಲ ಧರ್ಮ ಮರಲೆ ಬಂದ ನಾನು ಕೊಡ್ತೇನೆ ಮರಲೆ ಮರಲೆ ಅವು ಕಲ್ಕೊಂಡು ನಾವು ಕಲ್ಕೊಂಡಿದ್ದ ಮರಲೆ ಮೊದಲಿಗೆ ಸಮೇತ ನೀವು 5 ತೆಗೆಯ ನೋಡು ಅಗಲಿಗೆ ಸಮೇತ ಖುಷಿ ಆಗಲಿ ಕಾವಲಿಗಳ ಖುಷಿ ಆಗಲಿ ಮುಂಚೆ ಮಾತರಿಗಳ ಖುಷಿ ಆಗು ಎಂಕ ಖುಷಿ ಆಗು ಎಲ್ಲ ಮರಲೇನು ಬಂದು ಗೋಪುಣ್ಯಾತ್ಮ ಅಕಡೆ ಮಾತ್ರ ಖುಷಿಯಿಂದ ಆಗಿ ಕೈಗೊಂಡಿದೆ ಆಗಿ ನೀವು ಮರಲೇ ಬಂದ ಶಬ್ದದ ಅರ್ಥ ಇಲ್ಲ ಆಮೇಲೆ అవన్నీ ఏమంటే నాకు జింకే కొడిగారు జింకే ఎంత కోల్పోయి నేను మగల మొత్తం ప్రైవేట్ పోయినా అది పొదువైతురా పొదువరడి ఒక్క జింకే కొనం అంటే మధ్య కొంచెం ఆనెత్తింది ಇವತ್ತಿನ ಬೇಲೆ ಜಿಂಕೆ ಅನ್ಕೊಂಡು ಇದನ್ನು ಮದುವೆಗೆ ಆನು ಕೊಡುತ್ತಾ ಉಂಡು ಆನುಂಡು ಬಲ್ಲ ಎಲ್ಲರೂ ಜಿಂಕೆ ಕೊಡು ಏನಪ್ಪ ಗೇಟ್ ಹೊತ್ತು ಬರಲಿಲ್ಲ ಆನುಂಡು ಬಲ್ಲ ಜಿಂಕೆ ಕೊಡು ಹೇಗೆ ಮುತ್ತೋಡಿ ಕ್ರಮ ಮೂಳು ಎಚ್ಚೆಡು ಕೊಂಡು ತಿಗಲೇಡು ಸಾದಿ ಕೊಡ್ತು ಅವೇ ತಪ್ಪುದ ಸಾದಿ ಬಚ್ಚೇಂದ ಗೊತ್ತಂತ ತರಂತ ಪೂಜಾದ ಹೋಗು ಮುಂಚಿನ ಹೊಡಿಬಾರ್ದು ಪಕ್ಕ ಕಬ್ಬು ಬಿಡ್ಬೇಕು ಗೊತ್ತಂತ ಈಗ ಆನುಂಡು ಕಂಡೋಡು ಬರುದು ಹೋಗಿದೆ ಇಕ್ಕಿಲ ಚಟ್ಟಿ ಉಂಡು ಕಳಿಯ ಪಣಗಾಡಿ
ಅರೆ ಕುಚ್ಚ ತನಿಯಪ್ಪ ಗಾಡಿ ಬಲ ಉಳಿದು ಬೋಲ ತನಿಯಪ್ಪ ಗಾಡಿ ಉಳಿದು ಒಣಸು ನಿಂಗೆ ಉಳ್ಕೊಳ್ಳೋ ತಿಂಕೆ ಹೆಂಗೆ ತಿಂಕೆ ಒಣಸ್ಕೊ ತಿಂಕೆ ಅವಳ ಪಣಿಕ ಮನೆಯಲ್ಲಿ ಬರೀರಾ ಆತಿದ್ರೆ ಅಲ್ಪ ಮರಲಿ ಅಂತ ಮಕ್ಕಿ ಅಮ್ಮೇಲೆ ಶಬ್ದ ಮಗಿ ಅಮ್ಮೇಲೆ ನಾನು ಆ ಕೊಂಡು ಬತ್ತ ಏನು ಬತ್ತ ನಮ್ಮ ನಮ್ಮ ದಿನಕ್ಕೆ Thank you.
ದಿನಕ ಬಾರಣ ಪಾಟ ತಗದರ ಗಾಡಿಗಳು ಗಡದ ಜಲ 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 ಗಡದ ಗಡದ ಗಡ ಬಾರಣ ಮರಕ ತಗನ ತಾರಗ ಮರಕ ತಗನ ತಾರಗ ತಾರಗ ಕಡಗದ ಕರಣ ಚಂದ ಬಾರಣ ಮರಗದ ಗಣನ ಕಡಗದ ಕರಣ ಚಂದ ಬಾರಣ ಮರಗದ ಗಣನ ತಾರಗ ತಾರಗ ಓಯ್ 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 ಓ
ಹಿಮ್ಮೇಳ ಮುಮ್ಮೇಳದ ಸಂದಡೆ ಅನ್ನಲ್ಲ ಸಂತೋಷ ಅಡೆ ಅನ್ನ. ಮತ್ತೆ ಜಿಂಕೆ ಓಡೆ ಹೋಗುದು ಜಿಂಕೆ ಖುಷಿ ಆಗ್ತದೆ ಜಿಂಕೆಲ್ಲ ಕಲ್ಪನೆ ಹೋಗುದು ಅದು ಮುಚ್ಚಿಕ್ಕೆ ಮೊಲ್ಲ ಅಂತ ಅದೇ ಹಬ್ಬದ ಪುಣ್ಯ ನಮಗೆ ಇದು ಮತ್ತೆ ಕೊಟ್ಟು ಹಾಡು ನಾವು ಗೋಪುರ ತುಂಬ ಮಂಡ್ಯ ಸರಿ ನಮ್ಮದು ಭಾಷೆ ನಮಸ್ಕಾರ ನಮಸ್ಕಾರ ಒಂದೊಂದೇ ಕಲಿಸಿದೆ ಪೂರ ಅಂತ ಏನು ಗೊತ್ತಾದ ಅಂಬುಡು ಜಿಂಕೆ ನೋಡಿ ಅಲ್ಲಿಗೆ ಸಮಾಧಾನ ಆಗ್ತದೆ ನಮ್ಮ ಜಿಂಕೆ ಹಂಚ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಮಾತಾಡ್ತಾರೆ பொண்ணான புதரி புதருக்கு என்றது சீத போயிடலாம் ಪಡ್ಲಿಕ್ಕ ನಿನ್ನ ಪುದರ್ ಇದ್ದ ಪುದರ್ ಪುದರ್ ಏನಕ್ಕೆ ಬಸಕ್ಕೆ ತೋರಿತ ಬಂದ ಕಾಸ್ತರು ಏನಕ್ಕೆ ಸಿದ್ಧ ಬದಲ ಕಚ್ಚಲಕ ಸುಮರ ಕಸಾತು ಸುರ ಹಾಗೆ ಸುಸ್ತ ಬರಕ ನೀನ ಹಂಚಲು ಮಂಡಳಿ ಅಲ್ಲಿ ಬೆಚ್ಚಾನ ಅದು ಇದಾದ ಬಂದ ನಾನು ಪುದರ್ ಇಂಚಿನ ಅತ್ತೆ ಕೇಳಿ ಸತ್ಯ ಅದ ತುಲೆ ದೋಷ ಇಂಚಾದು ಯಾನಿಗೆ ತೂನಗ ಚಪ್ಪಡಾಸನೆ ಕತ್ತೋಜೋದು ಅಂಜಾದು ಪುನಗ ಗಾಳಿಗೆ ಸಮ ಇದ್ದೋದು ಅದಕ್ಕೆ ಯಾರೋ ಸುಮಾಗಿ ನೀರ್ತೇನೆ ದಯಪಂಡ ಯಾನ ಅಂತ ಪುದರಿಂದ ಅದಕ್ಕೆ ಆಕರಣೆ ಬೇಕು ಹೌದಾ ಈರೆಗೆ ಬೂರಿಯರ್ಲ ಮನದೋಳ ಏನು ಕೇಳೋಡು ಆಗ್ಲಿ ಒಂಚೂರು ಕಮ್ಮಿ ಅಂದಿಟ್ಟು ಹೆಚ್ಚದಾರ ಬೈದಿರ ನಿನ್ನ ಪುದರಿಂದ ಪುದರ್ ಪುದರ್ ವಿರೋಧ ಈ ನನ್ನ ಮನೆ ಬಂತ್ರ ನಂಗೆ ಧೈರ್ಯ ಜಿಂಕೆ ಕೋಪ ನಮ್ಮ ಸಂಸ್ಕೃತಿ ಅವರು ಕುದರಂತಿನ ಮೂಲೆಗೆಲ್ಲ ಅರ್ಥ ಬೇಕೆ ಮಾರೆ ಮೂಳು ಕುದುರೆಂಚಿನ ಬಂದ ಇಂಜಿನ ಅರ್ಥ ಬಲ ಮುತ್ತ ಕೊಡ್ತೆ ನಮ್ಮ ಕೇಳ್ನೆತ ಬದಲು ಗೊತ್ತೇ ಗೊತ್ತಿಲ್ಲ ಸೀದಾ ಹೋಗ್ತೋಡಿ ಎಂದು ನಿಖಿಲ ಭಾಷೆ ಆಯ್ತು ನಿಖಿಲ ಭಾಷೆ ಸಮಾಪು ಎಂಗ್ಲಿಗಂತೂ ಆ ಕೊಂಡರ ಕುದರೆಂಚಿನ ಒಂದು ಕೇಳಿ ನಿಖಿಲ ಭಾಷೆ ಎಂಗಳು ಕೇಳುವ ಹೆಂಗ್ ಚಂದ ಮಾಡಿ ಮಜಿ ಸುಲಭ ಈ ನಾಯಿ ಅವ ಕುದರೆಂಚ ಕೇಳೋಣ ಅಂತ ನಿಖಿಲ ಭಾಷೆ ಇಂಚ ಈ ನಾಯಿ ಆಯ್ತು ಅವು ಕುದುರೆಂಚಿನ ಈ ನಾಯಿ ಈ ನಾಯಿ ಈ ನಾಯಿ ಬಂದ ಕುದುರೆಂಚಿನ ನಾಯಿ ಗಂಜಾವಸ್ಥೆ ಧೈರ್ಯ ಗೊತ್ತೇನೆ ಕೇಳಿದೆ ನಮ್ಮೂರು ಕಂಡು ಬರ್ಬೇಕು ಒಂಜಿ ಪುಟ್ಟ ಈ ನಾಯಿ ಈ ನಾಯಿ ಮುಗುರು ಈ ನಾಯಿ ಭಾಸ್ಕರ ಬಳಸರ ಜನ ಉಂಟು ಈ ನಾಯಿ ಮುಗುರು ಈ ನಾಯಿ ಮುಗುರು ಈ ನಾಯಿ ಭಾಸ್ಕರ ಈ ನಾಯಿ ಮುಗುರು ಈ ನಾಯಿ ಭಾಸ್ಕರ ಈ ನಾಯಿ ಬಾಬುಜಿ ಆಳ ಪರಿಚಯ ಬಂದ ಆಯ್ಲ ಬಂಡಿ ನಿನ್ನ ಪರಿಚಯ ಬಂದು ಬರಬಹುದು ಈ ನಾಯಿ ಬಂದಾಗ ಮುಂಚೆ ಮಾಡ್ಕೊಳ್ಳೋದು ಈ ನಾಯಿ ಬರುತ್ತೆ ಮೂರು ಬಾಕುಡು ದೋಷ ಮಾಡ್ತೀನಿ ಬರುತ್ತೆ ಈ ನಾಯಿ ಅಯ್ಯೋ
ఈ కాళ్ళు తిరుగుతున్నారు పంచికి దాచి తిరుగుతున్నారు పంచికి దాల దిక్కు స్వామి దాదాపు 3 దాల దిక్కంది 3 వరసే ఎన్న తొక్కరి మందు బదస్వ ಗೊತ್ತಾಯ್ತಾ ಎಲ್ಲ ಪರಿಚಯ ನಿಮಗೆ ಈ ರೀತಿ ಪರಿಚಯ ಮಾಡ್ತಾರೆ ಇದು ಎಷ್ಟೇ ನಮ್ಮ ಮನೆಗೆ ಗೊತ್ತಾ ನಾನು ಮುಟ್ಪದ ಇರ್ತಿ ನಾನು ಊಟೆ ಇಂಚಿ ಬಂದು ಬಾಟು ಸಮಯ ಒಕ್ಕಲ ಕೈಗೆ ತಿಕ್ಕೊಂಡೆ ತುಳು ಭಾಷೆ ಕಲ್ತಿದೆ ಅಕ್ಕಳು ಗೋರೆ ತುಟ್ಟ ಇತ್ತು ಏನೋ ಕುದಾರ ಗೊತ್ತಾ ನಿಮಗೆ ಮೊರಂಟೆ ಮೊರಂಟೆ ಎಲ್ಲ ಕುದಾರ ಮೊರಂಟೆ ಮೊರಂಟೆ ನೀವು ಓದ್ತೀರಾ ಇದಕ್ಕೆ ತಪ್ಪಗಿಲ್ಲ ಬಾರಿ ಬೋರ್ಗದ ಬೋರ್ಡ್ ಅದ ಕುಗುಡು ಕುಗುಡು अन्य मुरान के संगा जो कुछ ना पन्ना तो मत नहीं तो जो के लिए माता डेंजी ಅವ ಅಕ್ಕಳು ದೀನ ಕುದಾರ ಹೆಚ್ಚಿನ ಬಾರಿ ಬರುತ್ತೆ ಗಾಳಿ ಬೀಗಿಲು ಓಡ ಅಡಿಮೆ ಆದುಕೊಂಡು ಈ ಗಾಳಿ ನಂಜ ಸಂಜೆ ಕೂತನೆ ಊರೇ ಬದಲಾವಣೆ ಈ ಭತ್ತ ಬಡವಾಜಿ ರಾವನ್ನು ನೀವು ಕೊಟ್ಟು ಸಾಧ್ಯ ಬಡವಾಜಿ ದಿಕ್ಕಿನ ಪಕ್ಕ ಬೋಯಿನ ಜೀವ ಮಕ್ಕಳೇ ಕಾದುಕೊಂಡು ಹೊರಗೆ ನಾನು ಕೂಪೆ ಎಂದು ಬರುಲೆಯ ಕಾರಣದಾನೆ ಕುದುರೆಂಚಿನ ನಾಚಿಗೆ ಆ ಪುಣ್ಯಕ್ಕೆ ನಾಚಿಗೆ ಆ ಪುಣ್ಯಕ್ಕೆ ನಾಚಿಗೆ ಆ ಪುಣ್ಯಕ್ಕೆ ಮುಗುಡು ಬಂದಿನ
అన్నాను నేను ఊళ్ళో మంత్రి శ్రీకాంతి వరకు నేను చేరినప్పుడు అన్నాను ముగ్గుడు ఏడుపునే అంత ఆయన మొరంటే ఈ ముగ్గుడు ఏమోరంటే నా బాగా దగ్గర మొత్తం బంగుడే ఉంటాయా అంత అయ్యో అంచాప్యం ఇది ఈ పని కొంచెం గడికి ఉంది అది ఉంటుందా నేను ఆశడ్యా పెద్ద చాలా ఆయన పూజలు చెప్పారు ಶಿಕ್ಷೆ ఆయన బలత్కారం అంటారు ముంబాయి అంటే ఆయన ఇక్కడ పోయి మండే కూడా ఓడిస్తావు ఒక మాట కైకారు కట్టుబాటు కళ్ళు కట్టు ఏంది మండికి ముంచిన ఓడివాడు ముంచిన ఓడి సుమారు అంతమంది ఓడికి తప్పే అంతే అది ఇలా ఎవరికేనా ఇంత ఇంకోటి బలే ఉంది ఆయన ఊరు తీరుకొని ఊరు తీరుగా ఏం చెప్పుతారు ఆయన ముందే పోరాడితే పోరాడితే తంగడి చిన్నప్పుడు జరిగింది అంటే ఎందుకు అయితే ఇదే కూర్చొని நம்ம பரவூருக்கு போனாக்கா பரவூர் தப்புல நம்ம உடச்சில் எப்படின்னா போடு வரையா వారి విషయాన్ని ఇంత ఎక్కడ సరిపడ వాడి గుర్తులేదు కారణం గాయపడుతున్నా సరికల మగలకెళ్ళే వస్తే ఆ మధ్య మీద వ్యవస్థ ఆత మాత్రం ఆ దారిలో గుర్తుకు ఆనలు ఎత్తుకోరు ఆయన ಹೋಗಿ ಮಂಡದ ಜಿಂಕೆ ಕೊಡೋಣ ಅವು ಜಿಂಕೆ ಮಾಡೋದು ಬಂದೀನಿ ಆನಂದ್ ಮಾಡೋದು ಬಂದಿನಿ ಅಂತ ಇಲ್ಲಿ ತನಕ ಬಚ್ಚ ಮರ್ಯಾದೆ ಆನಂದ ಮಕ್ಕಳು ಕೂಡ ಇದ್ದಿಲ್ಲ ಫಸ್ಟ್ ಮಾರೇ ಇತ ನಿನ್ನ ತರಗೂ ಜಲ್ಬೋಕು ಐದೊಟ್ಟಿಗೆ ಎಲ್ಲ ಸಾಧ್ಯ ಆನಂದ ಬರ ಅದನ್ನೇ ಇಲ್ಲೇ ಮಂದಿರ ಭಜನೆಗೆ ಮಾತ್ರ ಬರುವುದಿಲ್ಲ ಭಜನೆ ಬಂದ ಬರ ಪೂಜೆ ಬಂದ ಬರು ಪೂಜೆ ಬಂದವರು ನಮ್ಮ ఊళ్ళోని క్రమం మదిమేనగా ఇంచా ఇరేకులు చేరు దారమైపు బట్టు వైపుని తాలిగట్టుడు అత్యక్రమ ఉల్ట క్రమించగొద్దురా ఇప్పుడు పూజనే ఉంది మదిమే ఆయన పూజకు మందర తొలగల 3 నెలలు మదిమే మదిమే కొక్క పూజల క్రమాయించకంట ఆన పుండు మనం కూడా దయచేసి ఒట్టిగా ఉంటుంది మూడు పూజలకు అదే ఇంకా దానికి ತಬಾಕು 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 ಮೂರು ಸರ್ತಿ ಬಂದದ್ದು ನೀರ್ತ ಬರ್ತಿ ಎಪ್ಪ ಕಟ್ಟಿಂದ
ನಮ್ಮ ಜಗೂರು ಮೊದಲಾಗಿ ವ್ಯಕ್ತಿಗೆ ಮಾತಿನ ನೇರ ಕರ್ತವ್ಯ ಯಾವುದು ಸೇವೆ ನೈಪುಣ ಕ್ರಮಜ್ಜ ಬಡಗ ನಗಮರ ಚಡಗ ಮಗದರ ಬಡಗ ನಗಮರ ಚಡಗ ಮಗದರ ಬಡಗ ನಗಮರ ಚಡಗ ಮಗದರ ಮರದಗ ಬಗಾವರ ಕರಟಗ ದಿಗ ದಿಗ ಮರದಗ ಬಗಾವರ ಬಡಗ ನಗಮರ ಚಡಗ ಮಗದರ ಬಡಗ ನಗಮರ ಚಡಗ ಮಗದರ ಅರೆ ಪೊರ್ಲು ಹೋಗಿ जाना ಅದ
ಕೈ ಬರ್ತದ್ದು ಒಂದು ಸುತ್ತು ಕಾಡು ಬಳಿ 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 ಭಾರಿ ವಿಚಾರ ಅದು ಮಾತಾಡ್ತಿ ಈ ಕೈನೇ ಜೀವನದ ಕಲೆ ಮುಟ್ಟ ಬುಗಿಯಚ್ಚಿ ಕೈ ಬರ್ತದ್ದು ಮನೆಯಲ್ಲಿ ತದ್ದು ಊರಲ್ಲೇ ತಪ್ಪು ಪೂಜೆ ಕೈ ಊರಲ್ಲೇ ತಪ್ಪು ಇಲ್ಲಿ ಕಾಲಿನ ಆಗ್ತಿದ್ದಾರೆ ಮೂರರಂಜಿನ ಪೂಜೆ ಆಗ್ತದೆ ನಿಜವ ಇರುವಲ್ಲ पूरे घर देखेंगे सर ईट नेरुवे ಮದಿಮೆಯಿಂದ ತಿಳಿದಿಲ್ಲದೆ ಮುಡಿದಿಯುಳ್ಳಲು ರಾಜುಡು ಕನನು ಕಟ್ಟಡ ಇಂಚ ನಿನ್ನ ಮುಡಿದಿ ಪಂಡದ ಒಬ್ಬಯೇ ಓಲ ದೂರ ಮದುವೆ ಪಂಪುಡ ಮೂಜಕ್ಷರಕ್ಕೆ ಬೆಲೆ ಇಂಚಿನ ಗೊತ್ತುಂಡೇರಿಗೆ ಯಾವಾಗ ಬಣ್ಣಕ್ಕೆ ನಡೆದ ಮಕ್ಕಳ ಮನಸ್ಸು ಕೊಡೋರಿ ಮದುವೆ ಅವರು ನಾಡ ಏನಂటే ಈ ಮದುವೆ ಅಪ್ಪನ ಒಂದು ಕೇಳ್ತಾರ ಕೇಳ್ತಿದ್ದಾರೆ ಎಂಗೆ ಏಕೆ ಅದು ಮಾಡ್ಕೊಳ್ಳಿಕ್ಕೆ ದಾರವಂತ ಅದು ಪೂಜೆ ಅಂತ ಮದುವೆ ಇಲ್ಲ ಅದೊಂದು ಬಾರ ಮಾಡ್ತಾರೆ ಅವರ ಏನೋ ತೀರ್ಮಾನ ಮಾಡ್ತೇವೆ ಏನೋ ಸತ್ಯನ ಮಾಡ್ತೇವೆ ಎಂತ ಮದುವೆ ಮಾಡ್ತಾರೆ ಎಂತ ಕೊಟ್ಟು ಬಿಡುವುದಿಲ್ಲ ಆಗ ಮಾತ್ರ ಜೀವನ ನೋಡ್ಬಿಡಿದಿ ಮಕ್ಕಳಿಗೆ ಕೊಡೋಣ ಕಳೆದ ಒಬ್ಬರಿಂದ ಬಡ್ರೆ ಯಾರು ಎಂತ ಮದುವೆ ಸಾಧ್ಯ ಓ ಪುಣ್ಯಾತ್ಮ ನೆಕ್ಕ ತುಂಬಾ ಮದುವೆ ಹಾಕಿ ಮಾಡ್ಕೊಂಡು ವಿಜಯ ಗುಂಪೆ ಗೊತ್ತು ರಾಜೇಂದ್ರ ಮತ್ತೆ ಮುಂದಿನ ಮದುವೆ ಹತ್ತಿರ ಮಾರಾಯ ಹೆಜ್ಜಿನ ನಾಡೆ ಅಲ್ಲಿ ಕೈ ಬರದ ಎತ್ತೋ ಈ ಭಾರತಕ್ಕೆ ಮದುವೆ ಆದಕ್ಕೆ ಅವನಿಗೆ ಕೊಂಡು ಅವಳನ್ನು ಪಡೆದುಕೊಂಡ ಮಗೆ ಹೇಗೆ ಮಗ ಇರಲಿಲ್ಲ ಮನೆಯನ್ನು ಕೊಡ್ರೆ ಸುಮಾರು ಅಂದ್ರೆ ಈ ಭಾರತದ ಮದುವೆ ಆಗ್ತಿಗೆ ಅವನಿಗೆ ಕೊಂಡು ಕೊಡುವುದು ಆಲೋಚನೆ ಮಾಡ್ತದೆ ಮಾತ್ರ ಈಗೇನ ನಮ್ಮ ಇಲ್ಲ ತಗೊಂಡಾಗ ಎಂತ ಬಂದ ಕೂಡಲ್ಲ ತಿಂದಲ್ಲ ನಮ್ಮ ಬಗ್ಗೆ ಈ ರೀತಿ ನನ್ನ ಚುಮ್ಮಪ್ಪ ಕೆರಿಯದ ನಿನ್ನನ್ನು ಕೆರೆದ ಸ್ವಾಮಿ ಅರಮನೆಯದ್ದು ಪಿತಾಂಬರ ದಾದಮಂಡ ರಾಜ ತಿಂಗಳು ಒಂದು ಮತ್ತೆ ಹೊಡೆದು ನಮ್ಮೆ ಸಣ್ಣಿನಾಗ ವಾಪುಂಡ ಆವಡಾರಿಗೆ ಸಮಾಧಾನ ಅವಡ್ಕೊಂಡು ಒಳ್ಳೆಯ ಒಂದು ಉದ್ದೇಶ ಎನ್ನದಾಲ ತಪ್ಪು ಚುಮ್ಮಪ್ಪ ನನ್ನ ಕೆರಿಯದ ಇಂಥ ಮದುವೆ ಹೋಗ್ತಿದ್ದೀರ ಅಂದ್ರೆ ಇಂಥ ಮಾಡ್ತೆ ಈ பொண்ணுಗಳ ಈರಗಳ ಎಂಕಲ ಸಂಬಂಧರಾಗಿ ಈ பொண்ணೆಲ್ಲ ನಡೆದು ಈ ಅಳಸು ಮಗೇತ ಓರು ನಿನ್ನ ಊರುಡು ಇನ್ನು ಕಾಡು ನಿಮಗೆ ಬಗ್ಗೆ ಸಮಯ ನಾನು ಬಿರಬೋದಿದ್ದಾರೆ ಬಿರಬೋರ ಸಾರಿ ಸಿಕ್ಕೊಂದಿಕ್ಕಿ ಸಾದಿಗೆ ಅಂತ ತೋಜವಡಾದೆ ನಾ ಊರಲ್ಲಿ ಕ್ರಮಗಳು ಸಾದಿ ತಟ್ಟಲು ತುಂಬುವ ಬಡ್ಡ ಬಿಯರದಂಡ ಕರೆಕ ಕುಜಾರಬಹುದು ಅಲ್ಲಿಂದ ಕೊಡಿಸಿ ಬಂದು ಸ್ವೀಕಾರ ಮಾಡ್ತಾರೆ ಮರ್ಯಾದೆ ತಂಬೋ ಇಚ್ಛೆ ನೀನು ತರಗೋರು ಜಾಗ್ರತೆ ಬಂದರು ಓ ಹಾಯ್ ನಾನು ಊರು ಬಾರಿದ್ದೇನೆ ಆಡ್ಬಾನೆ ಅಲ್ಲಿ ತೊಂಬೋರೆ ಅವತ್ತೆ ತುಂಬ ಬಡ್ಡ ಬಿಯರು ಕರೆಕ ಕುಜಾರಬಹುದು ಪಾತ್ರ ಮಾಡ್ತೆ ಎಂತ ಮದುವೆ ಎಂತ ಮದುವೆ ಆಗ್ತದೆ ಎಲ್ಲ ಬಿಡದಿ ಇಲ್ಲ ಹೆಚ್ಚಿನ ಹೆಚ್ಚಿನ ಬಂದು
ತುಂಬಾ ಹೋಗಿದ್ದಾರೆ. ಅದು ದಾದಾಪುರ ಉಂಟು. ಅದರಲ್ಲಿ ಈ ಗೋಡೆನ ವಯಸ್ಸು ಮಾತಾಡ್ಬೇಕಾಗ ಆ ಪೊನ್ನಗೆ ನಮ್ಮ ಭಾಷೆ ಬರ್ತದೆ. ದಾದಾಲಂಗೆ ಅಭಿನಯ ಆಡುತ್ತದೆ. ಏನು ಮದುವೆ ಆಗ್ತದೆ? ತಿರುಗಡೆ ಹೋಗಿದ್ದ? ಸರಿ. ತೀರ್ಮಾನ ಮತ್ತೆ ನಮ್ಮ ಇಡೀ ಬರ್ಪಣಾಂಕಿನ ಪಟ್ಟದ ರಾಮದೇವರ ಮೂರ್ತಿ ನಮ್ಮ ತುಂಬ ಆಮೇಲೆ ಸೀತಲಿಂಗನಾಂಕಿನ ಕಲ್ಲದ ಮೂರ್ತಿ ನೇರೋದು ಪದಕ ಮಾಡಬೇಕು. ಅವರಿಗೆ ಅದೇ ತೋಜದ ಕೊಂಡಿಲ್ಲ ಅರ್ಥವಂತನೇ ಸಾಧ್ಯ ಮಗುರು ಓ ಅವಳು ರಾಮದೇವರೆಲ್ಲ ಸೀತಾದೇವಿಲ್ಲ ಅಕ್ಕಳಿಗೆ ಅಂಗಡಿ ಬಿಡಿದ್ವಿ ಗೊತ್ತಾಗ ರಾಮೇ ಬಿಲ್ಲು ಬರ್ತಂತೆ ಆ ರಾಮೆ ಯಾನ ಎನ್ನು ಬಿಡಿದಿ ಸೀತೆ ಅಂಚತವು ಆ ರಾಮೆ ಯಾನ ಎನ್ನು ಬಿಡಿದಿ ಸೀತೆ ಪ್ರಕರಣ ಕೂಡ ಸರಿಯಾದ ನೆನಪಲ್ಲ ಸರಿಯಾದ ನೆನಪಿದೆಯಲ್ಲ ಆ ರಾಮೆ ಯಾನ ಎನ್ನ ಬಿಡಿದಿ ಸೀತೆ ಈ ಆತೆ ಹರದೆ ಮಂಡಿನ ನುಡಿಗೆ ಕಿರಿಯಲ ಪದ ಸತ್ಯ ಸಂಗತಿ ಪೊಲ್ಲಡು ಪೊಡು ನಿಗುಲು ಜತೆ ಬರಯೇ 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 ನಿಗುಲಿನ ಮಧ್ಯುಡು ಬರಯೇ ನಿಗುಲಿನ ಮಧ್ಯುಡು ನಮ್ಮ ಜೀವನದಲ್ಲಿ ದಾದಾವಾಗಿ ಗಂಡ ಆತಂಕ ಮಾಡಿದ ಸತ್ಯ ನಮ್ಮ ಊರಿಗೆ ಹೆಸರು ನಮ್ಮ ಪರಿಸ್ಥಿತಿ ದಾದಾಪಟ್ಟದ ಆ ಪೊನ್ನದು ಸ್ಪಷ್ಟವಾಗಿ ಗೊತ್ತಾಗ ಆ ಪೊನ್ನನ ಮನಸ್ಸಿನಾಗಿ ನಿಂತೆ ನಿಖಿಲ್ನ ಮತ್ನಾಯಿದ್ದವರ ನಿಖಿಲ್ನ ಕಂದಾಜಿ ಬಿಡುತ್ತಿನ ಜೀವನಕ್ಕೆ ಏನಾರ್ದವರ ತೊಂದರೆಯವರಲ್ಲಿ ನಿಖಿಲ್ ಕಂದಾಜಿ ಬಿಡುತ್ತಿ ಏನಾರ್ದ ಬೇಜಾರವರಲ್ಲಿ ನಿಖಿಲ್ನ ಸಂಸಾರಕ್ಕೆ ಏನಾದ್ರು ಒಳ್ಳೆ ತೊಂದರೆ ಅವರಲ್ಲಿ ನಿಖಿಲ್ ಕಂದಾಜಿ ಬಿಡುತ್ತಿ ಎಷ್ಟು ಕೊಡುವಂತ ಒಳ್ಳೆಯ ಉದ್ದೇಶಗಳು ನಮನಾಪನ್ನು ಬಿಟ್ಟು ಹೋಗಿ ನಿಂತು ಗೊತ್ತ ಆ ಪೊನ್ನನ ವಿಷಯಗಳ ಗೋಪುರ ಕೊಡ್ತಿ ಎಲ್ಲ ರಾತ್ರಿ ಅಪ್ಪನಿಗೆ ತುಂಬು ನಮ್ಮ ಮತ್ತು ಊರಿಗೆ ಎತ್ತಾರ ಬೇಕಾಗಿ ಪೂಜೆ ఆయన మోసుకొచ్చులే
ಅವಳು ದುಡ್ಡೇ ಮಾಡ್ಬೇಕು ಖಂಡದ ಬೆಲೆ ಮಾಡ್ಕೊಂಡು ಮಂಡದ ಮಾಡ್ಕೊಂಡು ಎಂಟರ ಕ್ರಮಣೆ ಹಂಚೇನೆ ಮಾರಾಯ ಹೆಂಚಿನ ತುಳುನಾಡದ ಬೈದ ಅಭಿಮಾನ ಅವಕಾಶ ಕೊಡಮೇಲೆ ಮೋಡಿ ದುಡ್ಡು ಹಾಕ್ತದ என்ன பாவை சம்பந்தோட ஒட்டுகை என்ற வசா விதின கைவாட எதிரிட்டு ஐயங்கள தூராய் என்ன விட்டு கடப்படணும் கை ಸಾಧ್ಯನೈತಿ ನಾಡಿಗೆ ಬತ್ತೆ ಮುಂದೊಂದು ಪೊಣ್ಣನ್ನು ಕುಯ್ಯೆ ನಾನು ಗೋಡು ಬಂದು ಮನಸ್ಸು ಮಲ್ತೆ ನಿಜಕ್ಕನ ಕೈ ತಿಕ್ಕು ಬಿಟ್ಟೆ ಶಿಕ್ಷಕರು ತೀರ್ಮಾನ ಆಗ್ತವೆ ಉಡ್ಪಾದ ಕೊನೆ ಇರಲ್ಲ ನಿಕನ ಧರೆ ಹೋಗು ಜಾಗ ತಪ್ಪು ಬಂದದು ಶಿಕ್ಷಕರು ಅದು ಮದುವೆ ಕಣ್ಣಲ್ಲಿ ಕೊಚ್ಚಿ ಬಂದು ಅಮ್ಮೆಯಲ್ಲಿ ಒತ್ತಂಡರು ಯಾರು ತುಂಬೆ ಬಂದೆ ಮೂರು ತಪ್ಪು ಬಂದಿರ ಗೊತ್ತಂಡ ಅಪ್ಪೇನೆ ಆಡಿ ಮಗನೇ ಆಡಿ ಪಳೆಯನೇ ಆಡಿ ತಮ್ಮನೇ ಆಡಿ ಹೋಗು ಕುತ್ತಲ ದೀಪುಜೇರಿ ಆರು ಮಂದಿರ ತಪ್ಪು ಕೊಡೋದು ಅಲ್ಲಿಗೆ ಶಿಕ್ಷೆ ಇಟ್ಟ ಹಾಕಿದ ಮಾತ್ರ ಅಣಗಲಿಗೆ ಮುಡ್ಕೊಂಡೆ ಮುಟ್ಟುರೆ ಅಣಗಲಿಗೆ ಡಬ್ಬೆ ಕೊಟ್ಟು ಶಿಕ್ಷೆ ತೂಲೆ ನಾನು ತನಕ ಪೂಜಾರ್ ಹೋಗ್ಬಿಡು ನೆತ್ತಿಗೆ ಬರೀತೇವೆ ಗಗನ ನಮ್ಮ ತುಳುನಾಡು ವಿಧವೇ ಅರ್ಥ ಕನ್ನಡ ಸಂಖ್ಯೆಯ ಬೊಯ್ಯು ಇಲ್ಲಿಂದ ಮಕ್ಕಳಿಗೆ ನೀರ ಗಂಜಾ ಸಿರಿಯ ಪರಿಹರಿಸಿ ಕಟ್ಟಡದ ಕೋನೆಡಿ ಜೀವನ ಪರ್ಯಂತ ಕುರಿತು ಸೈಗೊಳ್ಳಲು ನಾವು ಪುಣ್ಯಾತ್ಮ ನಾನೇ ತರಗಂತೆ ವಾದುಂತೀನಿ ಅಲ್ಲೇ ಮದುವೆ ಏರು ನೆನಪುಳ ನೆನಪುಳ ನಿಕ್ಕೊಂದು ಮದುವೆ ಹಾಕಿರಿ ನಿಕ್ಕೊಂಡು ಕೊಡಿದಿಲ್ಲ ಅವರು ಅದ ಹಾಲು ಸುತ್ತೋಟುಪ್ಪು ನಿಕನ ಜೀವನ ಎಟ್ಟಿಡುಕೊಂಡು ಬಂದ್ಬಿಡ ಒಂದೇ ಒಂದು ಕಾರಣವು ತಪ್ಪು ಮಾಡ್ಕೊಳ್ತೀನಿ ಆ ತಪ್ಪು ತನ್ನ ಮೇಲಿಗೆ ಬಾಳೊಂದು ತನ್ನನ್ನು ತಾನು ತ್ಯಾಗ ಬರ್ತಾರೆ ಎದುರಾಡ್ತೀನ ದೇವತೆಯ ನಿತ್ಯಾನ ನಿನ್ನ ಮನಸ್ಸು ಕಾರೋಜತ ಎಂಕಲ ಒಂದು ಅಭಿಮಾನ ಇರ್ತಿದ್ಯಾ ಈ ತುಳುನಾಡದ ಗಂಜಾ ತೆರಿಯ ನೀರ ಬದ್ದು ಗುಳೆಯ ಚಿತ್ರ ನಿನ್ನ ಶರೀರವು ತುಳುನಾಡದ ಆಚಾರ ವಿಚಾರ ತೆರಿನ ಚಿತ್ರ ಬುದ್ಧಿ ನಿನ್ನ ತುಳುನಾಡದ ದೈವ ದೇವರ ನಂಬಿದ ಚಿತ್ರ ಭಕ್ತಿ ನಿನ್ನ ಅರಗಲಿಗೆ ಎತ್ತಿನ ಇತ್ತ ಗೊತ್ತಾಲಿಯ ಈಲ ಒಂಜಿ ಆನಯ ನಿನ್ನ ಊರೆಲ್ಲ ಒಂಜಿ ಮೀಸಲೆಯ ಜೋಡೆ ತನ್ನ ಬದುಕಿನೇ ನಾಶಮಲ್ಲದೆ ಎನ್ನ ಜೀವನ ಒರೆದು ಕಾದಿನ ಪುಣ್ಯ ಮನಸ್ಸು ತೆರೆದು ಬರದಿಲ್ಲ ನಾನು ಕರಗದಿಲ್ಲ ಈಗ ದ್ರೋಹ ಮತ್ತೆ ಅನ್ಯಾಯ ಮತ್ತೆ ಸತ್ಯ ತಾಯಿ ಹೆಚ್ಚಿನ ಮತಕ್ಕೆಲ್ಲ ಹೇಳುವಾಗ ಅರಸ ಬಗ್ಗೆ ಆದ ಬುಕ್ಕೆ ಐದರ ಮತ್ತು ಧರ್ಮದಿಂದ ಬರ್ಬಲಂಜಿನ ಮುಡ್ತಡಿಯನ್ನು ಅಪ್ಪಾಜಿಯಲ್ಲಿ ಪಾತ್ರ ಮಾಡಿದರೆ ಮಾಲೆ ಈ ಮಣ್ಣದ ಮಾಣಿಕ್ಯ ಮಗ ಈ ಮಣ್ಣಿಗೆ ಈ ಮಾಣಿಕ್ಯ ಅದು ಹಚ್ಚಿನ ಅರ್ಹತೆ ಎಂಕಿದ್ದಲ್ಲ ಆಮೇಲೆ ಉಳಿತಮ್ಮ ಹೊಸಮಟ್ಟೆ ಅದು ಹೋಗಿ ಹಾನೆ ಬುಕ್ಕದಿ ಬಣ್ಣ
பொண்ணுக்கு மனுஷன மனுஷன ஒரு கட்டத்தை ஏமாத்து ஏன் பொடிச்சது பண்ண ಅವೇ போடுறது படமுல்ல ತನಕ ಬೋಡಾದ ಹಾಲ ಜೀವನ ಬಲಿಪುರಿಯ ತಯಾರೇ ನಂಚಿನ ಪೊಣ್ಣು ಅಲ್ಲಿ ನಿಜವಾಗಿ ನಂಚಿನ ದೇವತೆ ಅಂತಿದ್ರು ಒಂದು ಎಡ್ಡೆ ಬೋಡಿತ ಈ ಮುಗುರು ತಂದಾಡು ಎಲ್ಲ ಬೋಡಾಗಿ ಮುಗುರು ಮುಗುರು ಎನ್ನ ಬೋಡಾಗಿ ಮುಗುರು ಎನ್ನ ಬೋಡ ಆರು ವರ್ಷ ಬಂದ ಯಾವಜಿ ಕೈದು ಬಾಜೆ ಕೊಡಿ ತೋಪ ಯಾರೇ ಲೆಕ್ಕ ಬಪ್ಪೆ ರಾಜನ ಕೊಡಿ ಸರಿ ಮಾಡಿ ಅಮ್ಮೆಗೆ ಖುಷಿ ಆಗ್ತದೆ ಎಲ್ಲ ಜನಗಳು ಊರುಗಳು ಎತ್ತರು ಹೋಗ್ಬಾರ கொஞ்சம் ವಿಚಾರ ಬರಬೇಕು ಎಲ್ಲರೂ ಊರು ಬಂದು ಇಡ್ಬೇಕ ಅವ್ರು ಊರು ಹೋದ ಎಕ್ಕಲ ಬಂದಿಡ್ರಿ ಅವ್ರು ದಬಾಕು ಉಂಟಲ್ಲ ಊರು ಬಂದು ದಬಾಕು ಬಂದಲ್ಲ ಕೂಡ ಮಾಡಿದೆ ಬಾರ ನೀಟಿದ ಅಂತ ಎಷ್ಟು ಊರು ಅರ್ಥ ನನಗೆ ಎರಡು ದಿನ ಮೂಲೆ ಉಂಟುಲೆ ಎನ್ನ ತಂಗಡಿ ತುಳು ಭಾಷೆ ಕಲ್ಪ ಅವರು ಒಕ್ಕಡಿಗಳು ಮಾತಾಡಲ್ಲ ಬಂದು ಹೋಗಿ ಎದುರು ಬರ್ತದೆ ಅಂತ ಈರು ಹೋಗ್ತು ಅಂತ ಎಲ್ಲ ಹೋಗ್ತು ಈರಂತ ಮಾತಾಡ Thank you.
ಅಂದ್ರೆ ಇದನ್ನ ಇಲ್ಲ ಒಳಗೆ ನಾನು ನಿನ್ನೆ ಗುಣನಡತದ ಕೊಂಡ ಮಧ್ಯ ಆಸೆ ಇಟ್ಕೊಂಡಲ್ಲ ನಿನ್ನೆ ಗುಣನಡತದ ಕೊಂಡ ಊರು ಕಾಂಡದ ನಾಲ್ಕು ಮಧ್ಯ ನಿನ್ನೆ ಮತ್ತೆ ಅವರ ಮನಸ್ಸು ಇಟ್ಟಂಡು ಅಂತಿಲೆ ತೆಗೆದು ದಯಮಾಡಿ ಏದು ಗೊತ್ತು ಮುಂದೆ ಓಡಿ ಮಂಡಳಿ ಮಾಡಿ ಅವ್ರು ಓಡಿಗಳಿದ್ದಾನೆ ನಾನು ದಾಳ ಎಂದು ಹೇಳ್ತೀನಿ ಊರು ಹೋದ್ರೆ ನಿನ್ನ ಯಾರೇ ಮಾಡ್ತಾ ಊರು ನಿನ್ನೆ ಆಟ ಒಂದೇ ಆಟಗಾಡಿ ಮುಂದಾಗ್ಲೇಗ ಮಾವದೇನ ಊರು ಮತ್ತಾನಗರ ತಗೊಂಬೋಗ ನಿಖಲ ಉಂಟ ಬಟ್ಟೆ ನಂಜಿ ಕುಟ್ಟು ಬಟ್ಟೆ ಎಲ್ಲ ಬಟ್ಟೆಗಳನ್ನು ಇಲ್ಲಿ ಹೋಗಲಿನ ಕಲೆಯವರ ಊರದ ಬಟ್ಟೆ ಅದು ಬಣ್ಣ ಮತ್ತೆ ರಾಜಕುಮಾರಿ ಸತ್ತಮುರುಗ ಮಹಾರಾಜನ ಒಡೆಯ ಈ ದ್ವೀಪ ಪ್ರದೇಶಗಳು ಒಂದು ನಿಕೃಷ್ಟವಾದ ಬದುಕಿನ ಬದುಕುಳ ದುಸ್ಥಿತಿ ಬಂದ ಬದುಕು ಕೀಳು ಬಂದ ಮಡಿಮಾಡೋದನ್ನು ಅಪ್ಪಾಡಿಕೊಂಡಿದೆ ಆಗ ಖಂಡಿತ ಮಾಡಿ ನಮ್ಮಪ್ಪ ಕಾರಣ ಪರಿಣಾಮ ಗೊತ್ತುಂಟು ಆಕಸ್ಮಿಕವಾದ ಸನ್ನಿವೇಶಗಳು ಈ ಒಂದು ಪರಿಣಾಮ ಮಡಿಮಾಡೋದು ಗೊತ್ತಿದೆ ಇಂಥ ಅಷ್ಟೇ ವಾಚ నీకు ఊట నెలకొంది జన్మ భూమిలో జన్మతోడ అప్పయ్య మొదట సాధ్యత పని అవు దైవతంత వాడిన సంపత్తులు కొంచెం శ్రద్ధ ఇంత బోర్డు మన విధాలుగా అల్లది గారు ఎవరు బరువు ఏంటి ఎదురు సంస్కృతి వాళ్ళ వేషభూషణ సుడుదాన్ని వాళ్ళకి భాషగా ಅವಶ್ಯವಾಗಿ ಕಾದು ಕೊಡುತ್ತಿಲ್ಲ ಅಲ್ಲಪ್ಪ ಇದು ಅಪಮಾನ ಅದಕ್ಕೋಸ್ಕರ ಈ ಪರಿಸರದ ಬಾತಿನೇ ಅಲ್ಲಿ ಏನು ಮೂರು ತುಳುಕೊಂಡು ಮೂರಂಟೆ ಎಲ್ಲ ಮುಗುಡ್ದಲ್ಲ ಮತ್ತೇಳು ನಮ್ಮ ಮೂರು ಅಂಬಾಯಿ ಇನ್ನೊಂದು ಬಂದ್ಬಿಡೆ ಮುಗುರು ಕಲ್ತೊಂದಿಲ್ಲ ಎತ್ತೆ ಕಲ್ತೊಂದು ಗೊತ್ತಿತ್ತು ತೆರಿಗಳತ್ತ ವೇಷಭೂಷಣ ತುಳುನಾಡಿಗೆ ಒಪ್ಪುಳವು ತುಳುನಾಡು ವಿಶೇಷತೆ ಉಳ್ಳೋಗಿ ಒಂದೆರಡು ಮೈನಿಗೆ ಸೀರೆ ತುತ್ತದೆ ಮಾನಮುಚ್ಚಿನ ರೀತಿಯ ಕುಪ್ಪ ಸ್ವಲ್ಪ ಕೈಕ ಕುಪ್ಪಿದ ಕಾಟುಂದಿದೆ ಮುಂದವು ಕುಪ್ಪುವ ಒಟ್ಟುಂದಿದೆ ತಲೆಗೆ ಹೊಂದಿಕೊಂಡು ಮೂರು ಬೀದಿ ಎದುರು ಮಕ್ಕಳನ್ನು ಅಂತಿನ ಬಂದಿರದು ಸಾಕ್ಷಾತ್ ಮಹಾಲಕ್ಷ್ಮಿ ಬಂದಿರಗಳೇ ಕೂದಗಳ ಕಾಲು ಮಕ್ಕಳು ಗುರುಪಾರಿ ಅಪರೂಪ ವಿರಳಾಗ್ತದೆ ಆಡ ತುಳುನಾಡು ಒಪ್ಪುಳ ವೇಷಭೂಷಣ ಆಡ ಭಾಷೆ ಅಪ್ಪಡೆ ಮುಗ್ರು ರಟ್ಟಿ ಶಬ್ದ ರಟ್ಟಿ ಶಬ್ದ ತೊಳು ಟಪಾಕು ಅವನೇ ಉಂಟು ಡಬ್ಬಕ್ಕೆ ಹಾಕ್ಬಾರ್ದು ಕಡ್ಡಾವದ ಡಬ್ಬಕ್ಕೆ ಹಾಕಿ ನಾವು ಉದ್ದಾರ ಬಂದು ಕೊಳ್ಳೆ
ಅಯ್ಯೋ ಎನ್ನ ಅವಸ್ಥೆ ಅವ್ವಾಗ ಬರ್ಪುಜಿ ಗಾನೆ ಬರಂದ್ರೆ ಭಾಷೆ ತೆರೆಯೊಂದು ಗಿರಿ ಕುಸುಮ ಅರಳಡೆ 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 ತುಳುವ ಹೂವಿಡು ಅರಳಡೆ ತುಳುವ ಹೂವಿಡು ತುಳಸಿರೆ ಪಪ್ಪಾಯ ಮಗುಲ ಮೋಟೆಗದುಡರಾಯ ಮಗುಲು ಮೋಟೆಗದುಡರಾಯ ಮಗುಲು ಮೋಟೆಗದುಡರಾಯ ತುಳಸಿರೆ ಪಪ್ಪಾಯ ತುಳಸಿರೆ ಪಪ್ಪಾಯ ಮಗುಲು ಮೋಟೆಗದುಡರಾಯ ಮಗುಲು ಮೋಟೆಗದುಡರಾಯ ತುಳುದೇವಿನ ಹಣೆ ಕುಂಕುಮದಂಜನೆ ಅಂಜನೆ ಅಂಜನೆ ತುಳುದೇವಿನ ಹಣೆ ಕುಂಕುಮ ಹಣೆ ಕುಂಕುಮ ಹಣೆ ಕುಂಕುಮದಂಜನೆ ಸಿರಿ ಸತ್ಯ ಪುರಗಳು ಸಿರಿ ಸತ್ಯ ಪುರಗಳು ಭೂದೇವಿನ ಹಣೆ ಕುಂಕುಮದಂಜನೆ ಸಿರಿ ಸತ್ಯ ತುಳುದೇವಿ ಪಪ್ಪಾಯ ಮುಳುಲು ಮೋಗೆದ ತುಳುಲಾಯ ಮುಳುಲು ಮೋಗೆದ ತುಳುಲಾಯ ತುಳುದೇವಿಯ ಹಣೆ ಕುಂಕುಮದಂಜನೆ ಸಿರಿ ಸತ್ಯ ಪುರಗಳು ಮುಗುಳು 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 ನಿನ್ನ ಬಾಳೆ ಬತ್ತಂಚಿನ ನಿರಂತರವಾದ ತುಳು ಭಾಷೆ ಕೇಳಿ పేరు పర్వాత సంతృప్తి సంతోషం కావాలి కావున ఇది ఈ పరమేశ్వరుడు ತುಳು ನನ್ನ ತಾತನಿಗೆ ನಡೆಯಲ್ಲ ಸತ್ಯ ಅಂಚಿನ ಈ ತುಳು ಶಬ್ದ ಮಾತೆಯ ಅಲ್ಲಿ ನಾನು ಎಲ್ಲಿವೇ ಆಯ್ಕೆ ತಾನೆಂದ್ರೆ ಎನ್ನ ಊರಿನ ತುಳುನಾಡಿನ ಬಗ್ಗೆ ತಾನೆಂದ್ರೆ ತುಳುನಾಡಿನ ಕಾಯ್ದುಕ ಬರ್ತದೆ ತುಳು ಭಾಷೆ ಆಚಾರ ವಿಜ್ಞಾನ ಸಂಸ್ಕೃತಿ ಮಣಿಪುರ ಸೋಮ ಎತ್ತಿನ ತುಳುನಾಡು ಮಗುದರೆ ಇಡೀ ತುಳುನಾಡಿದೆ ತುಳುನಾಡದವರ ತುಳು ಓಹೋ ಕಾರಣ ಥ್ಯಾಂಕ್ ಯು ಅಲ್ಲೇ ತುಳು ಭಾಷೆ ಪಾತ್ರಂಜಲ್ಯ ಪಾತ್ರಂಜಲಿ ಕನ್ನಡ ತಾನೆವು ಒಂದು ರೀತಿಯ ಕೀಳರಿಮೆ ನಾನು ತುಳುತ್ತು ಪಾತ್ರೆಗಳ ಬಜ್ಜಿ ಕಮ್ಮಿನೇ ದಾಪೆನ ಓಹೋ ಏನ ಅವಿದ್ಯಾವಂತನ ಹಣ್ಣರ ಪಂಪಣ ತುಳು ಭಾಷೆ ಪಾತ್ರೆ ಕಡಿಮೆ ಆಯ್ತದೆ ಸರಿ ನನ್ನ ತುಳು ಭಾಷೆಗೆ ನಾಶಕ್ಕೆ ಅವಿನಾಶಿ ಭಾಷೆ ಪಂಪಣಕ್ಕೆ ಜ್ವರಂತ ಸಾಧ್ಯ ಏನಾಗಲಿ ಈ ದೀಪ ಈತ ಬಂದು ಈ ತುಳು ಭಾಷೆ ಬಂದು ಬಂದಾಗ
ಒಂದು ಭಾಷೆಗೆ ನೀತಿ ಹತ್ತನ್ನ ಎಲ್ಲ ಉಂಟಲ್ಲ ರಾಜಭಾಷೆಯಾದ ಇದು ಶೋಭಾಯಮಾನವಾದ ಜಗತ್ಪ್ರಸಿದ್ಧವಾದ ಭಾಷೆ ಆಗುವುದು ನಮ್ಮಲ್ಲಿ ಇನ್ನು ನಿರ್ದರ್ಶನ ಅದೇ ಯೋಚನೆ ಮಾಡ್ಕೊಳ್ಳೋಣ ನಮ್ಮ ತುಂಬ ಯಾವ ತುಂಗಾದ ಯೋಚನೆ ಮಾಡ್ಕೊಳ್ಳೋದು ಒಪ್ಪಿನ ಭಾಷೆ ಅದು ಒಂದು ಭಾಷೆನ ಅರಿದು ಮಾಡುವುದರಲ್ಲಿ ಆಹಾ ಭಾಷೆಯ ಸಂಸ್ಕೃತಿ ಆ ಒಂದು ಒಂದಿನ ನಾಣ್ಯದಂತೆ ಮೂಡಬೇಕು ಅವು ಸತ್ತಿ ಭಾಷೆ ಒಂದು ಅಡಿದು ನೋಡ ಕೊಂಡ ಅಪ್ಪದ ಸಂಸ್ಕೃತಿಗಳ ನಾಶ ಅಡಿದಲೆಕ್ಕ ಅವು ಸತ್ತಿ ಪೂರ್ವ ಸಂಸ್ಕೃತಿ ವಿಶೇಷವಾದ ಆ ಮೂರ್ತಿ ಸಮುದ್ರ ಮೂರ್ತಿ ರೀತಿದ ಆ ಆರಾಧನೆ ಕಲಿಯುವುದಿಲ್ಲ ಗೌರಿಯವು ಭಾಷಾ ವಿರೋಧಿಗಳ ಕೈಗೊಳ್ಳುತ್ತದೆ